ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಪೂರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕ. ಎಸ್ ವೀಕ್ಷಕರೇ, ಇವತ್ತು ಒಬ್ಬ ಯುವ ವಿದ್ಯಾರ್ಥಿ ವಿಜ್ಞಾನಿಯನ್ನು ನಾನು ಮಾತನಾಡಿಸ್ತಾ ಇದ್ದೇನೆ. ಮಂಗಳೂರಿನ ಸಾರ್ಥಕ್ ಕುಮಾರ್ ಮಾಡಿರುವಂತಹ ಸಾಧನೆ ಏನು ಅಂತ ಅನ್ನೋದನ್ನು ಈಗಾಗಲೇ ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರಿ. ಆತ ಮಾಡಿರುವಂಥದ್ದು ಅಗ್ರಿ ಬೋಟ್, ರೈತರಿಗೆ ಉಪಯೋಗ ಆಗುವಂಥ, ಕೃಷಿಕರಿಗೆ ಉಪಯೋಗ ಆಗುವಂಥ ಅಗ್ರಿ ಬೋಟ್ ಅನ್ನು ಮಾಡಿದ್ದಾನೆ. ಎಸ್, ಆ ಅಗ್ರಿ ಬೋಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಏನನ್ನು ಮಾಡುತ್ತೆ, ಎಲ್ಲ ವಿಚಾರವನ್ನು ನಾನು ಇವತ್ತು ಸ್ವತಃ ಸಾರ್ಥಕ್ ಕುಮಾರ್ ಜೊತೆಗೆ ಮಾತಾಡ್ತೇನೆ. ಜೊತೆಗೆ ಆತನ ತಾಯಿ ಪ್ರೀತಿ ಕರ್ಕೇರ ಅವರು ಕೂಡ ಇರ್ತಾರೆ ನಮ್ಮ ಜೊತೆಗೆ. ಎಸ್, ಈ ಒಂದು ಸಂದರ್ಭದಲ್ಲೇ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದಲ್ಲೇ ವಿಪೂರ್ ಸ್ಟುಡಿಯೋದಲ್ಲೇ ಸಾರ್ಥಕ್ ಕುಮಾರ್ ಮತ್ತು ಆತನ ತಾಯಿ ಪ್ರೀತಿ ಕರ್ಕೇರ ಅವರು ಭಾಗವಹಿಸಿದ್ದಾರೆ. ನಾನು ಇಬ್ಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸಾರ್ಥಕ್, ವೆಲ್ಕಮ್. ಪ್ರೀತಿ ಕರ್ಕೇರ ಮೇಡಮ್, ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಸಾರ್ಥಕ್ ಕುಮಾರ್ ಮಂಗಳೂರಿನ ಎಕ್ಸ್ಪರ್ಟ್ PU ಕಾಲೇಜಿನಲ್ಲಿ ದ್ವಿತೀಯ PUC ವಿದ್ಯಾರ್ಥಿ, ಸೆಕೆಂಡ್ PU ಸ್ಟೂಡೆಂಟ್. ಎಸ್, ಸಾರ್ಥಕ್ ಕುಮಾರ್ ಜೊತೆಗೆ ಆತನ ತಾಯಿ ಪ್ರೀತಿ ಕರ್ಕೇರ ಅವರು ಭಾರಿ ಜನಪರ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವರು ಮತ್ತು ಬಹುಮುಖ್ಯವಾಗಿ ಸಾಮಾಜಿಕ ಕಾರ್ಯಕರ್ತೆಯಾಗಿ, ಸೋಷಲ್ ಆಕ್ಟಿವಿಸ್ಟ್ ಆಗಿ ಗುರುತಿಸಿಕೊಂಡಿರುವವರು. ಸೊ ನಾನು ಈ ದಿವಸ ಈ ಒಂದು ಮಾತನಾಡುವ ಸಂದರ್ಭದಲ್ಲಿ ಸಾರ್ಥಕ್ ಕುಮಾರ್ ಅವರ ಜೊತೆಗೆ ಆತನ ಸಾಧನೆಗೆ ಸದಾ ಬೆನ್ನು ತಡ್ತಾ ಇರುವಂತಹ ಆತನ ತಾಯಿ ಕೂಡ ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಸಾರ್ಥಕ್ ಕುಮಾರ್ ಮಾಡಿರುವಂಥದ್ದು ಅಗ್ರಿ ಬೋಟ್ ಅಂತ. ನಾನು ಆಮೇಲೆ ಅದನ್ನು ವಿಜುವಲ್ಗಳಲ್ಲಿ ನಿಮಗೆ ತೋರಿಸ್ತೇನೆ. ಮಣ್ಣಿನ ಪರೀಕ್ಷೆ ಮಾಡುವಂಥದ್ದು. ಸಾಮಾನ್ಯವಾಗಿ ರೈತರು ತಮ್ಮ ಏನು ಕೃಷಿ ಉತ್ಪನ್ನ ಅಥವಾ ಬೆಳೆಯುವ ಸಂದರ್ಭದಲ್ಲಿ, ಯಾವುದೇ ಬೆಳೆಯುವ ಮೊದಲು ತಮ್ಮ ಗದ್ದೆಗಳನ್ನು, ತಮ್ಮ ತೋಟಗಳನ್ನು ಅದರ ಮಣ್ಣು ಪರೀಕ್ಷೆ ಮಾಡಿಕೊಳ್ತಾರೆ. ಸೊ ಮಣ್ಣು ಪರೀಕ್ಷೆ ಮಾಡಬೇಕಂತಿದ್ರೆ ಸಾಮಾನ್ಯವಾಗಿ ಆ ಗದ್ದೆಯ ತೋಟದ ಮಣ್ಣನ್ನು ಕೊಂಡೋಗಿ ಸಮೀಪದ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಕೊಂಡೋಗಿ ಅಲ್ಲಿಗೆ ಪರೀಕ್ಷೆಗೆ ಕೊಡಬೇಕು. ಎಸ್, ಅಲ್ಲಿಂದ ರಿಸಲ್ಟ್ ಬರುವಾಗ 1 ವಾರನೂ ಆಗ್ಬೋದು, 10 ದಿವಸನೂ ಆಗ್ಬೋದು, 1 ತಿಂಗಳು ಆಗ್ಬೋದು. ಆದರೆ ಸಾರ್ಥಕ್ ಕುಮಾರ್ ಏನು ಅನ್ವೇಷಣೆ ಮಾಡಿರುವಂಥ ಒಂದು ಸಾಧನ, ಅದಕ್ಕೆ ಆತನೇ ಇಟ್ಟಿರುವ ಹೆಸರು ಅಗ್ರಿ ಬೋಟ್. ಯಾಕೆ ಬೋಟ್ ಅಂತ ಹೇಳಿದ್ರೆ ಅದು ನಿಮ್ಮ ಗದ್ದೆಗೆ ಬರುತ್ತೆ, ಸಣ್ಣದಾಗಿರುವಂಥ ಯಂತ್ರ ಅಲ್ವಾ ಸಾರ್ಥಕ್? ಗದ್ದೆಗೆ, ತೋಟಗೆ ಬರುತ್ತೆ. ಎಸ್, ಆ ಯಂತ್ರ ನಿಮ್ಮ ಗದ್ದೆಯಲ್ಲಿ ಸುತ್ತಾಡಿ ಕೆಲವು ನಿಮಿಷಗಳಲ್ಲಿ ನಿಮ್ಮ ಗದ್ದೆಯ ಅಥವಾ ನಿಮ್ಮ ತೋಟದ ಮಣ್ಣಿನ ಏನು ಫಲವತ್ತತೆ ಬಗ್ಗೆ ಅಥವಾ ಒಟ್ಟ ಮಣ್ಣಿನ ಗುಣ ಲಕ್ಷಣ, ತೇವಾಂಶಗಳ ಬಗ್ಗೆ ವರದಿಯನ್ನು ಕೊಡುತ್ತೆ. ಸೊ ಈತ ಮಾಡಿರುವಂಥ ಈ ಒಂದು ಅನ್ವೇಷಣೆ 2019ರ ಕರ್ನಾಟಕ ರಾಜ್ಯ ಮಟ್ಟದ ಏನು ಮಂಗಳೂರಿನ NITKಯಲ್ಲಿ ನಡೆದಂಥ ಇಂಜಿ ಕನೆಕ್ಟ್ ಅನ್ನುವಂಥ ವಿಜ್ಞಾನ ಮೇಳದಲ್ಲಿ ಕರ್ನಾಟಕ ರಾಜ್ಯಕ್ಕೇನೆ 2ನೇ ಬಹುಮಾನ, ಸೆಕೆಂಡ್ ಪ್ಲೇಸ್ ಬಂದಂಥ ಒಂದು ಅನ್ವೇಷಣೆ, ವಿದ್ಯಾರ್ಥಿ ವಿಜ್ಞಾನಿಯ ಸಾಧನೆ ಅದು. ಎಸ್, ಮತ್ತೆ ಆ ನಂತರ ಈತನ ಸಾಧನೆಯನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಗುರುತಿಸ್ತಾರೆ. ನರೇಂದ್ರ ಮೋದಿಯವರ ಮನ್ ಕಿ ಬಾತ್ ಕಾರ್ಯಕ್ರಮ ಏನು ಅತ್ಯಂತ ಜನಪ್ರಿಯವಾದ ಕಾರ್ಯಕ್ರಮ. ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನಲ್ಲಿ ನೀವು ಕೇಳಿರ್ತೀರಿ, ಅನೇಕ ಏನು ದೇಶದ ಬೇರೆ ಬೇರೆ ರೀತಿಯ ಏನು ಕೊಡುಗೆ ನೀಡಿದಂಥವರನ್ನು ಅಥವಾ ಹೊಸ ಸಾಧನೆ ಮಾಡಿದಂಥವರನ್ನು ಮನ್ ಕಿ ಬಾತ್ನಲ್ಲಿ ಗುರುತಿಸಲಾಗುತ್ತೆ ಅಥವಾ ಅವರ ಉಲ್ಲೇಖಗಳನ್ನು ಮಾಡಲಾಗುತ್ತೆ. ಸೊ ಮಂಗಳೂರಿನ ಸಾರ್ಥಕ್ ಕುಮಾರ್ ಅವರನ್ನು ಕೂಡ ಪ್ರಧಾನಿಯವರು ತನ್ನ ಭಾಷಣದಲ್ಲಿ ಮನ್ ಕಿ ಬಾತ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕಳೆದ ಅಕ್ಟೋಬರ್ ತಿಂಗಳಲ್ಲಿ ನಡೆದಂತಹ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಾರ್ಥಕ್ ಕುಮಾರ್ ಅವರ ಈ ಸಣ್ಣ ಅಥವಾ ಈ ಹೊಸ ಅನ್ವೇಷಣೆ ಏನಿದೆ ಅಗ್ರಿ ಬೋಟ್, ಇದರ ಬಗ್ಗೆ ಅವರು ಮಾತನಾಡಿದ್ದಾರೆ. ಸೊ ಅದು ಸಾರ್ಥಕ್ ಕುಮಾರ್ಗೆ ಸಿಕ್ಕಿದಂಥ ಒಂದು ರಾಷ್ಟ್ರ ಮಟ್ಟದಲ್ಲಿ ಸಿಕ್ಕಿದಂಥ ಭಾರಿ ದೊಡ್ಡ ಒಂದು ಬೂಸ್ಟ್ ಅಂತಲೇ ಹೇಳ್ಬೋದು. ಆ ನಂತರ ಏನು ಕೇಂದ್ರ ಸರ್ಕಾರದ ಕೃಷಿ ಸಚಿವಾಲಯದ ಉನ್ನತ ಅಧಿಕಾರಿಗಳು ಸಾರ್ಥಕ್ ಕುಮಾರ್ ಅವರನ್ನು ಸಂಪರ್ಕಿಸಿ ಮಾತನಾಡಿರ್ತಾರೆ. ಕರ್ನಾಟಕ ರಾಜ್ಯದ ಏನು ಬೆಂಗಳೂರಿನಿಂದ ಕೃಷಿ ಇಲಾಖೆಯ ಉನ್ನತ ಅಧಿಕಾರಿಗಳು ಸಂಪರ್ಕಿಸಿದ್ದಾರೆ. ಸೊ ದಕ್ಷಿಣ ಕನ್ನಡ ಜಿಲ್ಲೆಯ ಏನು ಹಿರಿಯ ಕೃಷಿ ಇಲಾಖೆಯ ಅಧಿಕಾರಿಗಳು ಸಂಪರ್ಕಿಸಿ ಈ ಅನ್ವೇಷಣೆಯನ್ನು ಇನ್ನಷ್ಟು ಜನಪರವಾಗಿ ಅಥವಾ ಕೃಷಿಕರಿಗೆ ಮುಟ್ಟುವ ನಿಟ್ಟಿನಲ್ಲಿ ಅದು ಕೈಗೆಟಕುವ ರೀತಿಯಲ್ಲಿ ಯಾವ ರೀತಿ ಮಾಡುವ ಬಗ್ಗೆ ಆತನ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಎಸ್, ಇದೆಲ್ಲ ಹಿನ್ನೆಲೆಯಲ್ಲಿ ಹೇಳಬೇಕಾಯಿತು ನಾನು ಸಾರ್ಥಕ್ ಕುಮಾರ್ ಅವರನ್ನು ಮಾತನಾಡುವ ಮೊದಲು. ಎಸ್, ನಾನು ಇದೀಗ ಸಾರ್ಥಕ್ ಕುಮಾರ್ ಅವರನ್ನು ಮಾತಿಗೆ ಸೆಳೆಯುವ ಸಂದರ್ಭದಲ್ಲಿ, ಸಾರ್ಥಕ್, ನಿನ್ನ ಈ ಒಂದು ಶೋಧನೆ ಅನ್ವೇಷಣೆಗೆ ನಾನು ಮತ್ತೊಮ್ಮೆ ಇಡೀ ಕರಾವಳಿಯ ಮತ್ತು ವಿಫೋರ್ ಮೂಲಕ ಜಗತ್ತಿನೆಲ್ಲೆಡೆಯಿಂದ ವಿಫೋರ್ ಸ್ಟ್ರೀಮ್ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನೋಡ್ತಾರೆ ಎಲ್ಲ ವೀಕ್ಷಕರ ಪರವಾಗಿ ನಾನು ನಿನಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಾರ್ಥಕ್. ಎಸ್, ಸಾರ್ಥಕ್, ನಾನು ಏನು ಪ್ರೊಫೈಲ್ ನೋಡಿದಾಗ ನೀನು ಈ ಮೊದಲೇ ಏನು
ಸ್ವಚ್ಛ ಭಾರತ್ ಅಥವಾ ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾಡಿದಂತ ಸ್ವಚ್ಛ ಬಿನ್, ಎಸ್, ಅದನ್ನು ನೋಡಿದ್ದೆ. ತುಂಬಾ ಏನು ಬಹುಶಃ ಅವಾಗ ನೀನು ಯಾವ ಯಾವ ಕ್ಲಾಸಲ್ಲಿದ್ದಿ? 8th ಸ್ಟ್ಯಾಂಡರ್ಡ್. ಏನು ಮಾಡಿದ್ದಿ ಅದೊಂಚೂರು ಮಾತನಾಡು, ಆಮೇಲೆ ನಾವು ಮುಂದಕ್ಕೆ ಅಗ್ರಿಬೋಟ್ ಬಗ್ಗೆ ಮಾತನಾಡುವ. ಸ್ವಚ್ಛ ಭಾರತ್ಗೆ ಸಂಬಂಧಪಟ್ಟ ಈ ಸ್ವಚ್ಛ ಬಿನ್ ಅನ್ನು ನಾನು ಅಭಿವೃದ್ಧಿಪಡಿಸಿದ್ದೆ. ಇದು ಸ್ವಚ್ಛ ಬಿನ್ನಿನ ಸ್ಪೆಷಾಲಿಟಿ ಏನಂದ್ರೆ, ಈಗ ಬೇರೆ ಡಸ್ಟ್ಬಿನ್ಗಳಿಂದ ಏನು ಡಿಫ್ರೆನ್ಸ್ ಅಂದ್ರೆ, ಈ ಡಸ್ಟ್ಬಿನ್ ಅನ್ನು ನಿಮ್ಮ ಕಾರಲ್ಲಿ ಇಟ್ಕೊಳ್ಬಹುದು. ಈಗ ಯಾರು ತನ್ನ ಡಸ್ಟ್ಬಿನ್ ಅನ್ನು ಅವರ ಕಾರಲ್ಲಿ ಇಟ್ಕೊಳ್ತಾರೆ, ಎಲ್ಲರೂ ಗಾಡಿಯಲ್ಲಿ ಹೋಗುವಾಗ ಕಸವನ್ನು ಹೊರಗೆ ಬಿಸಾಡ್ತಾರೆ. ಗಾಡಿಯಲ್ಲಿ ಹೋಗುವವರು ಕಸವನ್ನು ಹೊರಗೆ ಬಿಸಾಡಿ ಬಿಡ್ತಾರೆ, ವಿಂಡೋ ಕೆಳಗೆ ಮಾಡಿ ವಿಂಡೋ ಕೆಳಗೆ ಮಾಡಿ ಕಸ ಹೊರಗೆ ಬಿಸಾಡ್ತಾರೆ. ರೋಡಲ್ಲೆಲ್ಲ ಲಿಟರ್ ಆಗ್ತದೆ. ಈ ಹಿನ್ನೆಲೆಯಲ್ಲಿ ನಾನು ಸರ್ವೆ ಮಾಡಿದೆ. ಒಂದು 200-300 ಜನರ ಹತ್ರ ನಾನು ಹೋಗಿ ಕೇಳಿದೆ, ನಿಮ್ಗೆ ಯಾವ ರೀತಿ ಅನಿಸ್ತದೆ, ಕಾರಲ್ಲಿ ನೀವೀಗ ಹೋಗುವಾಗ ನೀವು ಕಾರಲ್ಲಿ ಕಸ ಬಿಸಾಡ್ತೀರಾ, ಈಗ ಯಾವ ರೀತಿ ಬಿಸಾಡ್ತೀರಿ, ಎಲ್ಲಿ ಎಲ್ಲ ಕಸ ನೀವು ಕಾಣ್ತೀರಿ ಅಂತ ಹೇಳಿ. ಮತ್ತು ಈ ನಿಟ್ಟಿನಲ್ಲಿ ನಾನು ರಿಸರ್ಚ್ ಮಾಡಿ ಅಂತ ಸರ್ವೆ ಮಾಡಿ ಒಂದು ಸೊಲ್ಯೂಷನ್ ಅನ್ನು ಅಂತ ಪ್ರಿಪೇರ್ ಮಾಡುವಾಗ ನನಗೆ ಒಂದು ಬಂದದ್ದು ತಲೆಯಲ್ಲಿ ಅಂದರೆ ಸ್ವಚ್ಛ ಬಿನ್ ಅಂತ ಹೇಳಿ. ಇದರ ಸ್ಪೆಷಾಲಿಟಿ ಏನಂದರೆ, ನೀವು ಕಾರಲ್ಲಿ ಆ ಡಸ್ಟ್ಬಿನ್ ಅನ್ನು ಇಟ್ಕೊಂಡು ಸವಾರಿ ಮಾಡ್ಬೋದು. ಅಂದರೆ ಟ್ರಾವೆಲ್ ಮಾಡ್ತಾ ಇರುವಾಗಲೇ ನೀವು ವೇಸ್ಟ್ ಅನ್ನು ಆ ಡಸ್ಟ್ಬಿನ್ಗೆ ಹಾಕ್ಬೋದು. ಆದರೆ ಈಗ ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಕಮ್ಮಿ ಸ್ಪೇಸಲ್ಲಿ ಜಾಸ್ತಿ ವೇಸ್ಟ್ ಅನ್ನು ಸ್ಟೋರ್ ಮಾಡುವಾಗೆ. ಅಂದರೆ ಇದರಲ್ಲಿ ಒಂದು ಮೆಕ್ಯಾನಿಸಮ್ ಇದೆ. ಮೆಕ್ಯಾನಿಸಮ್ ಏನು ಮಾಡೋದಂದ್ರೆ, ಈಗ ವೇಸ್ಟ್ ಹಾಕಿದನ್ನು ಕ್ರಶ್ ಮಾಡಿ ಕಂಪ್ರೆಸ್ ಮಾಡೋ ಫಾರ್ಮಲ್ಲಿ ಇಟ್ಟಿರ್ತದೆ. ಸೊ ದಟ್ ಇನ್ ಸ್ಮಾಲ್ ಸ್ಪೇಸ್ ವಿ ಕ್ಯಾನ್ ಸ್ಟೋರ್ ಮೋರ್ ವೇಸ್ಟ್. ಸೊ ದಟ್ಸ್ ಹೌ. ಅದಕ್ಕೆ ಯಾವ ರೀತಿಯ ರೆಸ್ಪಾನ್ಸ್ ಸಿಕ್ಕಿತ್ತು, ಮತ್ತೆ ಯಾರೆಲ್ಲ ಅದನ್ನು ರೆಕಗ್ನೈಸ್ ಮಾಡಿದ್ರು ಸಾರ್ಥಕ್? ರೆಕಗ್ನಿಷನ್ ಅಂದರೆ, ಈಗ ಅದು ಸಹ ಇನ್ನೂ ಪ್ರೋಟೋಟೈಪ್ ಆಗಿ ಇದೆ ಅಂತ. ಸೆಕೆಂಡ್ ಪ್ರೋಟೋಟೈಪ್ ಆಲ್ರೆಡಿ ಡೆವಲಪ್ ಆಗಿದೆ. ಇನ್ನೂ ಪ್ರೋಟೋಟೈಪ್ಸ್ ಡೆವಲಪ್ ಮಾಡಿ ಫೈನಲ್ ಪ್ರಾಡಕ್ಟ್ ಮಾಡೋ ತನಕ ನಮಗೆ ಮಾರ್ಕೆಟಿಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಿಂತ ಮೊದಲು ನಾನು ಈ ಸೇಮ್ ಐಡಿಯಾವನ್ನು ಇನ್ನೋವೆನ್ಚರ್ 2017 ಅಂತ ಹೇಳಿ ನ್ಯಾಷನಲ್ ಲೆವೆಲ್ ಆಂಟರ್ಪ್ರಿನರ್ಶಿಪ್ ಪ್ರೋಗ್ರಾಮ್, ಅದು ಪುಣೆಯಲ್ಲಿ ನಾನು ನ್ಯಾಷನಲ್ ಫೈನಲಿಸ್ಟ್ ಆಗಿ ಸೆಲೆಕ್ಟ್ ಆಗಿದೆ. ಅಲ್ಲಿ ಹೋಗಿ ನಾನು ಅದು ಐಡಿಯಾವನ್ನು ಅರೌಂಡ್ 250 ಪಾರ್ಟಿಸಿಪೆಂಟ್ಸ್ ಆಲ್ ಇಂಡಿಯಾ ಅಲ್ಲಿ ಸೆಲೆಕ್ಟ್ ಆದರು. ಅದರಲ್ಲಿ ನಾನು ಒಬ್ಬನಾಗಿದ್ದೆ. ಅಲ್ಲಿ ಅಂತ ಆಲ್ ಇಂಡಿಯಾ ಇದೇನು ಅಂತ ಜಡ್ಜ್ಮೆಂಟ್ ಪ್ಯಾನಲ್ನ ಮುಂದೆ ನಿಂತ್ಕೊಂಡು ಇದು ಪಿಚ್ ಅನ್ನು ಮಾಡಿದ್ದೆ. ಈ ಒಂದು ಐಡಿಯಾವನ್ನು ಪಿಚ್ ಮಾಡಿದ್ದೆ ಅವರ ಮುಂದೆ. ಎಲ್ಲರೂ ಖುಷಿಪಟ್ಟರು. ಎಸ್, ಈಗ ನಾನು ನಿನ್ನ ಅಗ್ರಿಬೋಟ್ ಬಗ್ಗೆ ಬರ್ತೇನೆ. ನಾವು ರೈತ ಮಿತ್ರ ಅಂತ ಅದನ್ನು ಕರೀಲಿಕ್ಕೆ ಇಷ್ಟಪಡ್ತೇವೆ, ರೈತ ಮಿತ್ರ ಅಗ್ರಿಬೋಟ್. ಎಸ್, ಈ ಒಂದು ಅಗ್ರಿಬೋಟ್ ಅದು ಯಾವ ರೀತಿ ಅದು ಕೆಲಸ ಮಾಡುತ್ತೆ ಏನು ಅನ್ನೋದನ್ನು ಸ್ವಲ್ಪ ನೀನು ವಿವರಣೆ ಕೊಡಬೇಕು. ಆನಂತರ ನಾನು ಅದರ ಏನು ಕಾನ್ಸೆಪ್ಟ್ ನೀನು ಎಲ್ಲಿ ಡೆವಲಪ್ ಮಾಡಿದೆ, ಏನು ಡೆವಲಪ್ ಮಾಡಿದೆ, ಹೇಗೆ ಡೆವಲಪ್ ಮಾಡಿದೆ ಅನ್ನೋದನ್ನು ಆನಂತರ ನಾನು ಮಾತಾಡಿಸ್ತೇನೆ. ಎಸ್, ಈ ಅಗ್ರಿಬೋಟ್ ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಮೆಕ್ಯಾನಿಸಮ್ ಏನು ತಂತ್ರಜ್ಞಾನಗಳು ಅದರಲ್ಲಿ, ಯಾವ ರೀತಿ ಅದು ರಿಸಲ್ಟ್ ಕೊಡುತ್ತೆ, ಎಷ್ಟು ಟೈಮ್ ತಗೊಳ್ಳುತ್ತೆ. ಎಸ್ 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 ಸಾರ್ಥಕ್. ಓಕೆ, ರೈತರಿಗೆ ಈಗ ಕೃಷಿ ಇಲಾಖೆ ಏನಂತಂದರೆ, ಇದು ಮಣ್ಣಿನ ಪರೀಕ್ಷೆ ಮಾಡಿ ನೀವು ಕಲ್ಟಿವೇಷನ್ ಅನ್ನು ಪ್ರೊಸೀಡ್ ಮಾಡ್ಬೇಕಂತೇಳಿ. ಆದರೆ ಈ ಕಲ್ಟಿವೇಷನ್ ಪ್ರೊಸೀಡ್ ಮಾಡೋ ಮುನ್ನ ಮಣ್ಣಿನ ಪರೀಕ್ಷೆ ಮಾಡಲಿಕ್ಕೆ ರೈತರಿಗೆ ತುಂಬ ಕಷ್ಟ ಬರಬೇಕಾಗ್ತದೆ. ಯಾಕೆಂದರೆ ಈಗ ಕೃಷಿ ಇಲಾಖೆ ಏನು ಹೇಳ್ತದೆ ಅಂದರೆ, ಫೀಲ್ಡಿನ ಹಲವಾರು ಮೂಲೆಗಳಿಂದ ಇದಂತ ಕಾರ್ನರ್ಗಳಿಂದ ಸಾಯಿಲ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡಿ ಒಟ್ಟಿಗೆ ಮಾಡಿ, ಅದಕ್ಕೆ ಕೆಲವು ಪ್ರೊಸೀಜರ್ ಇದೆ. ಆ ಸಾಯಿಲ್ ಸ್ಯಾಂಪಲ್ ಅನ್ನು ಕೊಡ್ಲಿಕ್ಕೆ ಲ್ಯಾಬ್ಗೆ ಅದಕ್ಕಿಂತ ಮುನ್ನ ಕೆಲವು ಪ್ರೊಸೀಜರ್ ಫಾಲೋ ಮಾಡಬೇಕಾಗ್ತದೆ. ಅದು ಎಲ್ಲ ರೈತರಿಗೆ ಗೊತ್ತಿರೋದಿಲ್ಲ ಯಾವ ರೀತಿ ಫಾಲೋ ಮಾಡ್ಬೇಕು, ಏನು ಮಾಡ್ಬೇಕಂತ ಹೇಳಿ. ಸೊ ಇದೊಂದು ಡಿಸಡ್ವಾಂಟೇಜ್ ಒಂದು ಸಾಯಿಲ್ ಪರೀಕ್ಷೆ. ಮತ್ತೆ ಪುನಃ ಸಾಯಿಲ್ ಪರೀಕ್ಷೆಯಲ್ಲಿ ರೈತರು ತುಂಬಾ ಸಾಯಿಲ್ ಸ್ಯಾಂಪಲ್ಗಳನ್ನು ಒಮ್ಮೆಲೆ ತಂದು ಕೊಟ್ಟರೆ ಕೃಷಿ ಇಲಾಖೆಯಲ್ಲಿ ಟೆಸ್ಟ್ ಕಿಟ್ ಇರುವುದಿಲ್ಲ, ಟೆಸ್ಟ್ ಮಾಡಿ ಜನರು. ಹೌದು ಅಲ್ವಾ ಮೇಡಮ್? ನಮ್ಮ ಇಲಾಖೆಗಳಲ್ಲಿ, ಸರ್ಕಾರಿ ಇಲಾಖೆಗಳಲ್ಲಿ ಬಹುತೇಕ ಇಲಾಖೆಗಳ ಕಥೆಯೇ ಹಾಗೆ, ಬೇಕಾದಷ್ಟು ಮ್ಯಾನ್ ಪವರ್ ಇರುವುದಿಲ್ಲ. ಎಸ್ ಎಸ್, ಒಳ್ಳೆ ಕಾನ್ಸೆಪ್ಟ್ ಹೇಳು. ಅಲ್ಲಿ ಅಂತ ಟೆಸ್ಟ್ ಮಾಡ್ಲಿಕ್ಕೆ ಪುನಃ ಅದಕ್ಕೆ ತುಂಬಾ ಟೈಮ್ ತಗೊಳ್ತದೆ. 10 ದಿವಸ ತಗೊಳ್ತದೆ, 20 ದಿವಸ ತಗೊಳ್ತದೆ, 1 ತಿಂಗಳು ತಗೊಳ್ತದೆ. ಅದು ಟೆಸ್ಟ್ ಆಗಿ ಸಾಯಿಲ್ ಹೆಲ್ತ್ ಕಾರ್ಡ್ ಪ್ರಿಪೇರ್ ಆದಮೇಲೆ, ಸಾಯಿಲ್ ಹೆಲ್ತ್ ಕಾರ್ಡ್ ಅಂದ್ರೆ ಮಣ್ಣಿನ ಬೇರೆ ಬೇರೆ ಫಲವತ್ತತೆಗಳನ್ನು ಅಂತ ತೋರಿಸುವಂತ ಕಾರ್ಡ್ ಅದು. ಅಲ್ಲಿ ಅದು ಬರುವಾಗ 1 ತಿಂಗಳು ಆಲ್ರೆಡಿ ಆಗಿರ್ತದೆ. ಅಂದ್ರೆ ಆ ಕ್ರಾಪ್ ಸೈಕಲಿನ 1 ತಿಂಗಳು ಆಲ್ರೆಡಿ ಆಗಿರ್ತದೆ. ಆ ಕ್ರಾಪ್ ಏನು ಬೆಳಿಬೇಕಿತ್ತು 1 ತಿಂಗಳಲ್ಲಿ, ಅದು ಅವರಿಗೆ ಲಾಸ್ ಆಗೇ ಇರ್ತದೆ. ಸೊ ಈ ಕಲ್ಟಿವೇಷನ್ ಲಾಸಸ್ ಅನ್ನು ಪ್ರಿವೆಂಟ್ ಮಾಡೋದು ನಾನೊಂದು ಐಡಿಯಾವನ್ನು ಇದು ಮಾಡಿದ್ದು. ಅಂದ್ರೆ ವೈ ನಾಟ್, ಈಗ ಮಾರ್ಕೆಟ್ ಅಲ್ಲಿ ಕೆಲವು ಪ್ರೋಬ್ಸ್ ಇದೆ, ಅಗ್ರಿಕಲ್ಚರ್ ಪ್ರೋಬ್ಸ್ ಅಂತ ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇದೆ. ಅಂದ್ರೆ ಆಟೋಮೆಟಿಕ್ ಆಗಿ ಎಂತ ಸಾಯಿಲ್ಸ್ ಇದು ಅಂತ ಪ್ರಾಪರ್ಟೀಸ್ ಅನ್ನು ಡಿಟೆಕ್ಟ್ ಮಾಡೋದು. ಒಂದು ಅವರು ತುಂಬಾ ಕಾಸ್ಟ್ಲಿ ಇರ್ತದೆ. ಅಂದ್ರೆ ಈಗ ಸಾಯಿಲ್ ಪ್ರೋಬ್ ಅಂದ್ರೆ ಆಗರ್ ತರ ಇರ್ತದೆ, ಅದು ಎಂತ ಈಗ ಲಾಂಗ್ ಆಗಿ ಅದು ಸಾಯಿಲ್ ಫೀಲ್ಡ್ ಅಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಇರ್ತದೆ. ಅದಂತ ಆಟೋಮೆಟಿಕಲಿ ರಿಯಲ್ ಟೈಮ್ ಡಾಟಾ ಬೇಸ್ ಇದು ಸಿಂಕ್ ಆಗಿ ಅಂತ ರಿಯಲ್ ಟೈಮ್ ಡೇಟಾ ಕೊಡ್ತಾ ಇರ್ತದೆ. ಈ ಫೀಲ್ಡ್ ಅಲ್ಲಿ ಯಾವ ರೀತಿ ಪ್ರಾಪರ್ಟೀಸ್ ಎಷ್ಟಿದೆ, ನೀರು ಯಾವಾಗ ಹಾಕಬೇಕು, pH ಎಷ್ಟಿದೆ, ಅದೆಲ್ಲ ಆಟೋಮೆಟಿಕ್ ಆಗಿ ಸಿಂಕ್ ಮಾಡ್ತಾ ಇರ್ತದೆ. ಆದ್ರೆ ಅದರ ಡಿಸಡ್ವಾಂಟೇಜ್ ಅಂದ್ರೆ ಒಂದು ತುಂಬಾ ಕಾಸ್ಟ್ಲಿ.
ಈಗ ಎಂತ ಅದನ್ನ ಬೈ ಮಾಡ್ಬೇಕಾದ್ರೆ ಸಾಮಾನ್ಯ ರೈತನಿಗೆ ಅದು ತಗೊಳ್ಳಿಕ್ಕೆ ಆಗುದಿಲ್ಲ, ಕಷ್ಟ. ಮತ್ತೆ ಇನ್ನೊಂದು ಅದಕ್ಕೆ ಸರ್ಟೆನ್ ರೇಂಜ್ ಅಂತ ಇರ್ತದೆ. ಇಷ್ಟು ರೇಂಜ್ ಇಂದ ಅಂದ್ರೆ ಒಂದು 5 ಮೀಟರ್ ಇರ್ಬೋದು, 10 ಮೀಟರ್ ಇರ್ಬೋದು, ಆ ರೇಡಿಯಸ್ ಅಲ್ಲಿ ವರ್ಕ್ ಮಾಡೋದು. ಅದು ಅಷ್ಟು ಆ ರೇಡಿಯಸ್ ಸಾಯಿಲ್ ಇದು ಪ್ರಾಪರ್ಟಿ ಮಾತ್ರ ಅನಲೈಸ್ ಮಾಡೋದು. ಆದ್ರೆ ಎಲ್ಲರ ಹತ್ರ ಅಷ್ಟು ಚಿಕ್ಕ ಫೀಲ್ಡ್ ಇದ್ರೆ ಅದು ಅಗ್ರಿಕಲ್ಚರ್ ಅಂತ ಹೇಳುದಿಲ್ಲ. ಅದಕ್ಕೆ ಅಂತ ತುಂಬಾ ಏಕರ್ ಗಟ್ಟಲೆ ಲ್ಯಾಂಡ್ ಇರ್ತದೆ. ಆ ಏಕರ್ ಗಟ್ಟಲೆ ಲ್ಯಾಂಡ್ ಅನ್ನು ಕವರ್ ಮಾಡ್ಲಿಕ್ಕೆ ಎಷ್ಟು ಪ್ರೋಬ್ ಬೇಕಾಗ್ತದೆ. ಸೊ ಅದಕ್ಕೆ ಕಾಸ್ಟ್ ಪುನಃ ಅದಕ್ಕೆ ಆಡ್ ಆಗ್ತದೆ. ಮತ್ತೆ ಪುನಃ ಅದಕ್ಕೆ ಡಾಟಾ ಬೇಸ್ ಮಾಡ್ಬೇಕು. ಅವರಿಗೆ ಟೆಕ್ನಿಕಲ್ ನಾಲೆಜ್ ಇರಬೇಕು ಅದ್ರ ಬಗ್ಗೆ, ಯಾವ ರೀತಿ ಡೇಟಾವನ್ನು ರೀಡ್ ಮಾಡಬೇಕು, ಯಾವ ರೀತಿ ಅದನ್ನು ಅನಲೈಸ್ ಮಾಡಬೇಕು, ಹೇಗೆ ಅಂತ ಹೇಳಿ. ಸೊ ಅದೊಂದು ಅಗ್ರಿಕಲ್ಚರ್ ಪ್ರೋಬ್ಸ್ ಒಂದು ಬೇರೆ, ಅದು ಎಂತ ವರ್ಕ್ ಆಗ್ತದೆ. ಯಾಕೆಂದ್ರೆ ಪ್ರಿಸಿಷನ್ ಫಾರ್ಮಿಗೆಲ್ಲ ಅದು ಗ್ಯಾರಂಟಿ ವರ್ಕ್ ಆಗ್ತದೆ. ಯಾಕೆಂದ್ರೆ ಅಲ್ಲಿ ಎಂತ ಆಲ್ರೆಡಿ ಅವ್ರಿಗೆ ಪ್ಲಾನಿಂಗ್ ಇರ್ತದೆ, ಈ ತರ ಅವರಿಗೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಇರ್ತದೆ, ಬಜೆಟ್ ಇರ್ತದೆ ಅಷ್ಟೆಲ್ಲ ಮಾಡ್ಲಿಕ್ಕೆ ಅಂತ. ಆದ್ರೆ ಇಲ್ಲಿ ನಮ್ಮ ಟ್ರೆಡಿಷನಲ್ ಅಗ್ರಿಕಲ್ಚರ್, ಇಂಡಿಯಾದಲ್ಲಿ ಏನು ಟ್ರೆಡಿಷನಲ್ ಅಗ್ರಿಕಲ್ಚರ್ ಫಾಲೋ ಆಗ್ತದೆ, ಅಲ್ಲಿ ನಾವು ಇದು ಅಗ್ರಿಕಲ್ಚರ್ ಪ್ರೋಬ್ಸ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಇದು ಎಂತ ಇನ್ನೊಂದು ಅಗ್ರಿಕಲ್ಚರ್ ಪ್ರೋಬ್ಸ್ ಗಳಿಂದ ಒಂದು ಡಿಸ್ಅಡ್ವಾಂಟೇಜ್. ಇನ್ನೊಂದು ಇದು ಮ್ಯಾನುವಲ್ ಟೆಸ್ಟಿಂಗ್ ಅಂದ್ರೆ ಈ ಲ್ಯಾಬಿಗೆ ಹೋಗಿ ಕೊಡುದು. ಅಲ್ಲಿ ತುಂಬಾ ಟೈಮ್ ಟೇಕಿಂಗ್, ಮತ್ತೆ ಎಂತ ಕ್ರಾಪ್ ಡಿಲೇ ಆಗ್ತದೆ, ಕ್ರಾಪ್ ಕಲ್ಟಿವೇಶನ್ ಡಿಲೇ ಆಗ್ತದೆ. ಸೊ ಹೀಗೆ ಯಾವ ರೀತಿ ನಾವು ಇದು ಮಾಡ್ಬೋದು ಅಂತ ಹೇಳಿ ನಾನು ಈಗ ಪಾಂಡರ್ ಮಾಡ್ತಾ ಇರುವಾಗ, ಅಂದ್ರೆ ನಾನು ಅಗ್ರಿಕಲ್ಚರ್ ರಿಸರ್ಚ್ ನಾನು 9th ಸ್ಟ್ಯಾಂಡರ್ಡ್ ಇರುವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೀನು 9th ಸ್ಟ್ಯಾಂಡರ್ಡ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ನಿನಗೆ ಕೃಷಿಯಲ್ಲಿ ಇಷ್ಟೊಂದು ಆಸಕ್ತಿ ಬರ್ಲಿಕ್ಕೆ ಕಾರಣ ಏನು? ಒಂದು ಬೆಂಗಳೂರಲ್ಲಿ ಪೇಟೆಯಲ್ಲಿ ಇದ್ಕೊಂಡು ಒಂದು ಕೃಷಿ ಇಸ್ ಅಪ್ಕಮಿಂಗ್, ಅಂದ್ರೆ ಈಗ ಏನಿದೆ ಅಪ್ಕಮಿಂಗ್, ಅದು ಇಟ್ಸ್ ಅಪ್ಕಮಿಂಗ್ ಎಂಪ್ಲಾಯ್ಮೆಂಟ್, ಇಟ್ಸ್ ಎಂಪ್ಲಾಯ್ಮೆಂಟ್ ಜನರೇಷನ್ ದಿಸ್ ಒನ್. ಸೊ ಅಗೇನ್ ಐ ಹ್ಯಾವ್ ಬೀನ್ ಸೀಯಿಂಗ್, ಅಂದ್ರೆ ಈಗ ಫಾರ್ಮರ್ಸ್ ಗಳನ್ನು ನೋಡ್ತಾ ಇದ್ದೀನಿ, ಅಲ್ಲಿ ಅವರಿಗೆ ಪ್ರಾಬ್ಲಮ್ ಆಗ್ತದೆ. ಸೊ ದಟ್ ಸಮ್ ಐ ಶಿಫ್ಟೆಡ್ ಮೈ ಫೋಕಸ್ ಟುವರ್ಡ್ಸ್ ಅಗ್ರಿಕಲ್ಚರ್. ಯಾಕೆಂದ್ರೆ ಬೇರೆ ಎಲ್ಲ ಅಂತ ಪೇಟೆಯಲ್ಲಿರುವ ಸೊಲ್ಯೂಷನ್ಸ್ಗೆ ಸೊಲ್ಯೂಷನ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ಸ್ ಹುಡ್ಕೋ ಬದಲು ವೈ ನಾಟ್ ಇನ್ ಅಗ್ರಿಕಲ್ಚರ್ ಅಲ್ಲಿ ಇದು ಮಾಡಬಹುದು ಅಂತ ಹೇಳಿ. ಗ್ರಾಮೀಣ ಭಾಗದ ಜನರ ಸಮಸ್ಯೆಗೆ ಒಂದು ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಿನ್ನ ಮನಸ್ಸು ಓಡಿತ್ತು. ಪೇಟೆಯ ಜನರ ಸಮಸ್ಯೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಅಥವಾ ಪರಿಹಾರ ಕಂಡುಕೊಳ್ಳಿಕ್ಕೆ ತುಂಬಾ ಜನ ಇರ್ತಾರೆ ಅಲ್ವಾ? ನಮ್ಮೆಲ್ಲ ರಿಸರ್ಚ್ ಇನ್ಸ್ಟಿಟ್ಯೂಟ್ಗಳು ಅಥವಾ ವಿದ್ಯಾರ್ಥಿಗಳು ಎಲ್ಲರೂ ಆದರೆ ನೀನು ಪಕ್ಕ ಗ್ರಾಮೀಣ ಭಾಗದ ಜನರ ಒಂದು ಸಮಸ್ಯೆಯ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿ. ನಾನು ನಾನು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ಬ್ರೇಕ್ ನಂತರ ನಾನು ನಿಮ್ಮ ಅಗ್ರಿ ಬೋಟನ್ನು ಕೂಡ ಇಲ್ಲಿ ನಾವು ನೋಡುವ, ಮತ್ತು ಈಗಾಗಲೇ ನೀನು ಅದು ಕಾರ್ಯನಿರ್ವಹಣೆ ಮಾಡುವ ಒಂದಷ್ಟು ಪೆಟ್ಟಿಗೆಗಳನ್ನು ಹೇಳಿದ್ದು, ಇನ್ನಷ್ಟು ವಿಚಾರಗಳನ್ನು ಮಾತಾಡಬೇಕಾಗಿದೆ. ನಾನು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾನು ಈ ಮಾತುಕತೆಯನ್ನು ಮುಂದುವರಿಸ್ತೇನೆ. ಪ್ರೀತಿ ಕರ್ಕೇರ್ ಅವರೇ, ನಿಮ್ಮ ಹತ್ರ ಕೂಡ ಆಮೇಲೆ ಬ್ರೇಕ್ ನಂತರ ಮಾತಾಡ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತ ಮಿತ್ರ ಅಗ್ರಿಬೋಟ್ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಈ ಒಂದು ಅಗ್ರಿಬೋಟ್ ಅನ್ನು ತಯಾರಿಸಿದಂಥ ಯುವ ವಿದ್ಯಾರ್ಥಿ ವಿಜ್ಞಾನಿ ಸಾರ್ಥಕ್ ಕುಮಾರ್ ಈ ದಿವಸ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಜೊತೆಗೆ ಆತನ ತಾಯಿ ಪ್ರೀತಿ ಕರ್ಕೇರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸಾರ್ಥಕ್ ಕುಮಾರ್ ಅವರ ಈ ಒಂದು ಸಾಧನೆಗೆ ಕರ್ನಾಟಕ ರಾಜ್ಯ ಮಟ್ಟದ ವಿಜ್ಞಾನ ಮೇಳದಲ್ಲಿ ದ್ವಿತೀಯ ಅಂದರೆ ಸೆಕೆಂಡ್ ಪ್ರೈಸ್ ಬಂದಿತ್ತು. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ನಲ್ಲಿ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಈತನ ಈ ಒಂದು ಅನ್ವೇಷಣೆಯನ್ನು ಉಲ್ಲೇಖಿಸಿ ಆತನನ್ನು ಅಭಿನಂದಿಸಿದ್ದರು. ಸೊ ಈ ಒಂದು ಅಗ್ರಿ ಬೋಟ್ ಅಂದರೆ ಮಣ್ಣಿನ ಪರೀಕ್ಷೆ ಮಾಡುವಂಥ ಅಥವಾ ಮಣ್ಣಿನ ಫಲವತ್ತತೆ ಅಥವಾ ಮಣ್ಣಿನಲ್ಲಿರುವಂಥ ತೇವಾಂಶ ಅಥವಾ ಒಟ್ಟು ಮಣ್ಣಿನ ಗುಣಲಕ್ಷಣಗಳನ್ನು ಕೆಲವು ನಿಮಿಷಗಳಲ್ಲಿ ಪತ್ತೆ ಹಚ್ಚಿ ಕ್ಷಣದಲ್ಲೇ ನಿಮಗೆ ವರದಿ ಕೊಡುವಂಥ ಒಂದು ಅನ್ವೇಷಣೆ ಇದು. ಸೊ ಈ ಒಂದು ಅಗ್ರಿ ಬೋಟ್ ಅದು ಬೇಕಾದಲ್ಲಿಗೆ ಅಂದರೆ ಗದ್ದೆಗೋ ತೋಟಕ್ಕೋ ಬಂದು ಅಲ್ಲೇ ಕ್ಷಣ ಮಾತ್ರದಲ್ಲಿ ವರದಿ ಕೊಡುವಂಥ ಈ ಒಂದು ಅಗ್ರಿ ಬೋಟನ್ನು ಸಾರ್ಥಕ್ ಕುಮಾರ್ ಅವರು ತಯಾರು ಮಾಡಿದ್ದಾರೆ. ಅದರ ಬಗ್ಗೆ ಅದು ಯಾವ ರೀತಿ ಫಂಕ್ಷನ್ ಆಗುತ್ತೆ ಅನ್ನೋ ಬಗ್ಗೆ ಸಾರ್ಥಕ್ ಕುಮಾರ್ ಅವರು ಬ್ರೇಕ್ಗಿಂತ ಮೊದಲು ಮಾತಾಡ್ತಾ ಇದ್ರು. ಸಾರ್ಥಕ್, ನೀವು ಹೇಳಿದರೆ ಗ್ರಾಮೀಣ ಭಾಗದ ಜನರ ಅಂದರೆ ರೈತರಿಗೆ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಅನ್ವೇಷಣೆ ಮಾಡಬೇಕು ಅಂತ ನಾನು ಪ್ರಯತ್ನ ಪಟ್ಟೆ ಅಂತ. ಈಗ ನಾವು ಇಲ್ಲಿ ಒಂದು ವಿಜುವಲ್ನಲ್ಲಿ ನೋಡ್ತಾ ಇದ್ದೇವೆ ನಿನ್ನ ಈ ಒಂದು ಅಗ್ರಿ ಬೋಟ್. ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಮತ್ತೊಮ್ಮೆ ನೀವು ವಿವರಿಸಬೇಕು ಸಾರ್ಥಕ್. ಯಾವ ರೀತಿ ಇದು ಕೆಲಸ ಮಾಡುತ್ತೆ? ಈ ಮಾಡೆಲ್ ಏನ್ ಮಾಡಿದ್ದೀನಿ ಇದು ಆಕ್ಚುಲಿ ಒಂದು ಪ್ರೋಟೋಟೈಪ್. ಜನರಿಗೆ ತಿಳಿಸ್ಲಿಕ್ಕೆ ನನ್ನ ಐಡಿಯಾ ಏನಂತ ಹೇಳಿ ಒಂದು ಫಾರ್ಮ್ ಆಫ್ ಅ ಮಾಡೆಲ್, ಒಂದು ಮಾದರಿ, ಮೂಲ ಮಾದರಿ ಅಂತ ಹೇಳ್ಬೋದು. ಮೂಲ ಮಾದರಿ ಇದು, ಹೌದು. ಸೊ ಅದರಲ್ಲಿ ಕೆಲವು ಬೇಸಿಕ್ ಸೆನ್ಸರ್ಸ್ ಅನ್ನು ಫಿಟ್ ಮಾಡಿದ್ದೀನಿ. ಅದು ಮುಂದಿನಲ್ಲಿ ಕಾಣುವುದು ಅದು ಅಂತ ಸಾಯಿಲ್ ಮಾಯಿಶ್ಚರ್ ಸೆನ್ಸರ್ ಅಂತ ಹೇಳಿ, ಅದು ಮಣ್ಣಿನಲ್ಲಿರುವ ನೀರಿನ ಅಂಶವನ್ನು ಮೆಜರ್ ಮಾಡುವಂಥದ್ದು ಬೇಸಿಕ್ ಸೆನ್ಸರ್ ಅದು. ಮತ್ತೆ ಯಾವುದು ಅಲ್ಲಿ ಗ್ರೀನ್ ಅಲ್ಲಿ ಕಾಣಿಸ್ತಾ ಉಂಟು? ಇಲ್ಲ ಅದಲ್ಲ, ಅದು ಮುಂದೆ ಇದೆ.
ಸೊ ಅದು ಒಂದು ಸಾಯಿಲ್ ಮಾಯಿಶ್ಚರ್ ಮೆಜರ್ ಮಾಡುವಂತ ಒಂದು ಸೆನ್ಸರ್. ಅದು ಸಾಯಿಲ್ ಅಲ್ಲಿ ಇನ್ಸರ್ಟ್ ಆದ್ರೆ ಆ ಏರಿಯಾದಲ್ಲಿ ಎಷ್ಟು ಅಂತ ಸಾಯಿಲ್ ಮಾಯಿಶ್ಚರ್ ಇದೆ ಅಂತ ಹೇಳಿ ಸಾಯಿಲ್ ಗೆ ಅದು ಇನ್ಸರ್ಟ್ ಆಗುತ್ತೆ, ಮಣ್ಣಿಗೆ ಇನ್ಸರ್ಟ್ ಆಗುತ್ತೆ. ಓಕೆ, ಅದು ಪ್ರೋಬ್ ತರ ಇರ್ತದೆ, ನೀಡಲ್ ತರ, ಅದಂತೆ ಇನ್ಸರ್ಟ್ ಆಗಿ ಅಂತ ಸಾಯಿಲ್ ಮಾಯಿಶ್ಚರ್ ಅನ್ನು ಮೆಜರ್ ಮಾಡುವಂತದ್ದು ಸೆನ್ಸರ್ ಅದೊಂದು. ಮುಂದೆ ಫಿಟ್ ಮಾಡಿ ಮುಂದಕ್ಕೆ ಕಾಣ್ತಾ ಇದೆ. ಎಸ್ 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 ಅದು ಸಾಯಿಲ್ ಮಣ್ಣಿಗೆ ಅದನ್ನು ಇನ್ಸರ್ಟ್ ಮಾಡಿಸ್ತೀರಿ. ಓಕೆ ಓಕೆ, ಎಸ್ ಎಸ್. ಮತ್ತೆ ಇನ್ನೊಂದು ಎಂತ ಟೆಂಪರೇಚರ್ ಅಂಡ್ ಹ್ಯೂಮಿಡಿಟಿ ಸೆನ್ಸರ್ ಅಂತ ಹೇಳಿ DHT11, ಅದು ಸಹ ಇನ್ನೊಂದು ಬೇಸಿಕ್ ಸೆನ್ಸರ್. ಅಲ್ಲಿ ಅಂತ ರೋಬೋಟಿನ ಬಾಡಿಯ ಮೇಲೆ ಅಟ್ಯಾಚ್ ಮಾಡಿದ್ದೀನಿ. ಸೈಡ್ ಅಲ್ಲಿ ನೋಡಬಹುದಾದ್ರೆ ಬ್ಲೂ ಕಲರ್ ಇದೊಂದು ಚಿಕ್ಕ ಸೆನ್ಸರ್. ಅದೇನಂದ್ರೆ ಆ ಏರಿಯಾದ ಟೆಂಪರೇಚರ್ ಮತ್ತೆ ಹ್ಯೂಮಿಡಿಟಿಯನ್ನು ಮೆಜರ್ ಮಾಡಿ ತಿಳಿಸ್ತದೆ ನಮಗೆ. ಓಕೆ, ಸೊ ಅದಾಗಿ ರಿಲೇಟಿವ್ ಹ್ಯೂಮಿಡಿಟಿಯನ್ನು ಕ್ಯಾಲ್ಕುಲೇಟ್ ಮಾಡುವಂಥದ್ದು ಒಂದು ಸೆನ್ಸರ್ ಅದು. ಮತ್ತೆ ಇನ್ನೊಂದು ಮುಂದ್ಗಡೆ ಇರೋದು ಅಲ್ಟ್ರಾಸಾನಿಕ್ ಸೆನ್ಸರ್ ಅಂತ ಹೇಳಿ. ಸೊ ಗ್ರೀನ್ ಕಲರ್ ಅದ. ಮುಂದೆ ಇನ್ನೊಂದು. ಸೊ ಅಲ್ಟ್ರಾಸಾನಿಕ್ ಸೆನ್ಸರ್ ಏನ್ ಮಾಡಿದ್ರೆ ಮುಂದೆ ಏನಂದ್ರೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು. ಹೌದೌದು, ಏನಂದ್ರೆ ಆ ರೋಬೋಟ್ ಆಬ್ಸ್ಟಾಕಲ್ ಏನಾದ್ರು ಡಿಟೆಕ್ಟ್ ಮಾಡಿದ್ರೆ, ಅಂದ್ರೆ ಈಗ ಫೀಲ್ಡ್ ಅಲ್ಲಿ ಮೂವ್ ಆಗ್ತಾ ಇರುವಾಗ ಏನಾದ್ರು ಆಬ್ಸ್ಟಾಕಲ್ ಬಂತು, ಅಡೆ ಬಂತು, ಅದನ್ನೆಂತ ಮೆಜರ್ ಮಾಡಿ ಅಂದ್ರೆ ಡಿಸ್ಟೆನ್ಸ್ ಲೆಕ್ಕಾಚಾರ ಹಾಕಿ ಅದ್ರ ಮುಂದೆ ಏನಾದ್ರು ಇಷ್ಟು ಡಿಸ್ಟೆನ್ಸ್ ಗಿಂತ ಕಮ್ಮಿ ಬಂದ್ರೆ ರೋಬೋಟ್ ನ ಸ್ಟಾಪ್ ಮಾಡಿ ಅಂತ ತಿಳಿಸುವ ಹಾಗೆ. ಹೀಗೆ ಅಡ್ಡಗಡೆ ಬಂದಿದೆ, ನಮ್ಗೆ ಇದು ಮುಂದೆ ಹೋಗ್ಲಿಕ್ಕೆ ಆಗುದಿಲ್ಲ, ಟೆಸ್ಟ್ ಕಂಟಿನ್ಯೂ ಆಗುದಿಲ್ಲ ಅಂತ ಹೇಳಿ ಆ ತರ ಒಂದು. ಇದು ನೀನು ಬಹುಶಃ ನಿನ್ನ ಮನೆಯಲ್ಲಿ ಏನೋ ಇದನ್ನು ತಯಾರು ಮಾಡ್ತಾ ಇರುವಂತ ಪ್ರೊಡಕ್ಷನ್ ಆಗ್ತಾ ಇರುವಂತದ್ದು. ಹೌದು, ಇದು ಅಗ್ರಿಬೋಟ್ ಡೆವಲಪ್ ಮಾಡ್ತಾ ಇರುವಂತ. ಹೌದು, ಇದಂದ್ರೆ 10 ದಿವಸ ಇರುವಾಗ ಅಂತ ಆ ಕಾಂಪಿಟೇಷನ್ಗೆ NITK ಕಾಂಪಿಟೇಷನ್ ಇರುವಾಗ. ಸೊ ಹಾಗಾಗಿ ನೀನು ಹೇಳುವಂಥದ್ದು ಅದು ಆ ಒಂದು ಏನು ಮಣ್ಣಿನಲ್ಲಿ ಒಂದಷ್ಟು ಹಿಂದಕ್ಕೆ ಮುಂದಕ್ಕೆ ಓಡಾಡಿಕೊಂಡು ಅದರಲ್ಲಿರುವಂತಹ ಏನು ಸೆನ್ಸಾರ್ಗಳು ಮಣ್ಣಿನಲ್ಲಿ ಸ್ವಲ್ಪ ಇನ್ಸರ್ಟ್ ಆಗಿ ಮಣ್ಣು ಯಾವ ರೀತಿ ಇರುತ್ತೆ, ಮತ್ತೆ ಹೊರಗಡೆ ತೇವಾಂಶ, ಅದು ಆ ಬೇರೆ ಬೇರೆ ಸೆನ್ಸಾರ್ಗಳಿದೆ ಅಲ್ಲಿ ತೋರಿಸಿದ್ದೀನಿ. ಆ ಸೆನ್ಸಾರ್ ಮೂಲಕ ಅದು ನಿಮಗೆ ರಿಪೋರ್ಟ್ ಕೊಡುತ್ತೆ. ಎಸ್, ರಿಪೋರ್ಟ್ ಅದು ಎಲ್ಲಿ ಕೊಡುತ್ತೆ, ಹೆಂಗೆ ಕೊಡುತ್ತೆ, ಏನದು ಆ್ಯಪ್ ಉಂಟು ಅದಕ್ಕೆ? ಎಸ್, ಮೊಬೈಲ್ ಅಲ್ಲಿ ಬಳಸೋದು ನೋಡಿದೆವು. ಏನದು ಈ ಪ್ರೋಟೋಟೈಪ್ ಈಗ ಅಂತ ತೋರಿಸ್ಲಿಕ್ಕೆ ಅಂತ ಹೇಳಿ ಇದಕ್ಕೆ ಬ್ಲೂಟೂತ್ ಮಾಡ್ಯೂಲ್ ಫಿಟ್ ಮಾಡಿದ್ದೀನಿ, HC06 ಅಂತ ಹೇಳಿ. ಓಕೆ, ಈ ಬ್ಲೂಟೂತ್ ಮಾಡ್ಯೂಲ್ ಏನಂದ್ರೆ ನಾನೊಂದು ಮೊಬೈಲ್ ಅಲ್ಲಿ ಆಪ್ ಡೆವಲಪ್ ಮಾಡಿದ್ದೀನಿ. ನಿನ್ನೆ ಡೆವಲಪ್ ಮಾಡಿದ ಆಪ್. ಏನು ಆಪ್ ಅದು? ಅಗ್ರಿಬೋಟ್ ಅಂತ ಹೇಳಿ ಒಂದು ಆಪ್ ಸ್ಪೆಷಲಿ ಮೇಡ್ ಫಾರ್ ದಿಸ್ ರೋಬೋಟ್. ಅಂದ್ರೆ ಈ ರೋಬೋಟ್ ಇಂದ ರೀಡಿಂಗ್ಸ್ ತಗೊಂಡು ಅಂದ್ರೆ ಅದೇನಂದ್ರೆ ಡಾಟಾದಲ್ಲಿ ಬರ್ತದೆ, ಬೇರೆ ಡಾಟಾ ಬರ್ತದೆ, ರಾ ಡಾಟಾ ಬರ್ತದೆ. ಅದನ್ನು ಈ ಆಪ್ ಏನ್ ಮಾಡ್ತದೆ, ಆ ಡಾಟಾವನ್ನು ಕಲೆಕ್ಟ್ ಮಾಡಿ ಆ ಡಾಟಾವನ್ನು ಯೂಸರ್ ರೀಡೇಬಲ್ ಫಾರ್ಮಿಗೆ ಕನ್ವರ್ಟ್ ಮಾಡುವಾಗೆ ಈ ಒಂದು ಆಪ್ ಇದು ಫಂಕ್ಷನ್. ಅಂದ್ರೆ ಈ ಆಪ್ ಫಸ್ಟ್ ಈಗ ಆಪ್ ಓಪನ್ ಮಾಡುವಾಗ ರಿಜಿಸ್ಟ್ರೇಷನ್ ಕೇಳ್ತದೆ ಫಾರ್ಮರ್. ಅಂದ್ರೆ ಈಗ ನಮ್ಮ ಸೆಂಟ್ರಲ್ ಡಾಟಾ ಬೇಸ್ ಇರ್ತದೆ, ಸೆಂಟ್ರಲ್ ಡಾಟಾ ಬೇಸ್ ಅಲ್ಲಿ ಫಾರ್ಮರ್ ಇದು ಎಲ್ಲ ಡೀಟೇಲ್ಸ್, ಆ ಏರಿಯಾದ ಫೀಲ್ಡ್ ಎಷ್ಟು, ಏರಿಯಾ ಎಷ್ಟು ಆ ಫೀಲ್ಡ್ ಇದು, ಮತ್ತೆ ಅವರ ಪರ್ಸನಲ್ ಡೀಟೇಲ್ಸ್ ಆ ಥರ ಎಲ್ಲ ಅದಂತ ಫಸ್ಟ್ ಕೇಳ್ತದೆ. ಅದನ್ನು ಎಂಟರ್ ಮಾಡಿ ಅದಾದ್ಮೇಲೆ ನೆಕ್ಸ್ಟ್ ಸ್ಕ್ರೀನಿಗೆ ಪ್ರೊಸೀಡ್ ಆಗ್ತದೆ. ಅಲ್ಲಿ ಏನಂದ್ರೆ ಫೀಲ್ಡಿನ ಬಗ್ಗೆ ಕೆಲವು ಇನ್ಫಾರ್ಮೇಶನ್ ಆಗ್ಬೇಕಾಗ್ತದೆ, ಅದರ ಏರಿಯಾ ಎಷ್ಟು, ಮತ್ತೆ ಯಾವ ಕ್ರಾಪ್ ನಿಮ್ಗೆ ಬೆಳೆಸಬೇಕು, ಮತ್ತೆ ಯಾವ ರೀತಿ ಬೆಳೆಸಬೇಕು, ಎಷ್ಟು ಟೈಮ್ ಬೇಕು, ಮತ್ತೆ ಈ ಡಾಟಾ ಬೇಸ್ ಅಲ್ಲಿ ಅಂತ ಬೇರೆ ಬೇರೆ ಕ್ರಾಪ್ಸಿಗೆ ಯಾವ್ದೆಲ್ಲ ಪ್ರಾಪರ್ಟೀಸ್ ಅಂತ ಹೇಳಿ ಆಲ್ರೆಡಿ ಸ್ಟೋರ್ ಆಗಿರ್ತದೆ. ಅಂದ್ರೆ ಕೆಲವು ಬೇರೆ ಬೇರೆ ಕೊಕೊನಟ್ಗೆ ಒಂದು ಕೆಲವು ಸಾಯಿಲ್ ಪ್ರಾಪರ್ಟೀಸ್ ಬೇರೆ ಬೇಕು, pH ಜಾಸ್ತಿ ಬೇಕಾಗ್ತದೆ, pH ಕಮ್ಮಿ ಬೇಕಾಗ್ತದೆ, ಸಾಯಿಲ್ ಮಾಯಿಶ್ಚರ್ ಇಷ್ಟೇ ಮೇಂಟೈನ್ ಮಾಡಬೇಕಾಗ್ತದೆ ಅಕ್ರಾಸ್ ಅಗ್ರಿಕಲ್ಚರಲ್ ಸೈಕಲ್. ಹೀಗೆ ಬೇರೆ ಬೇರೆ ಡಾಟಾಗಳು ಬೆಳೆದಿದ್ರೆ ಅದಕ್ಕೆ ಇದೇ ತರದ್ದು ಹೌದು, ಅದಕ್ಕೆ ಅದಕ್ಕೆ ಇಷ್ಟೇ ಟೆಂಪರೇಚರ್ ಇರಬೇಕು, ಇಷ್ಟೇ ಮಾಯಿಶ್ಚರ್ ಇರಬೇಕು ಅಂತ ಹೇಳಿ ಅದೆಲ್ಲ ಡಾಟಾ ನಾವು ಸ್ಟೋರ್ ಮಾಡಿರ್ತೇವೆ. ಸೊ ಫಾರ್ಮರ್ ಆ ಕ್ರಾಪ್ ಅನ್ನು ಯಾವ ಕ್ರಾಪ್ ಚೂಸ್ ಮಾಡಿದ್ರೆ ಅದ್ರ ಮೇಲೆ ಎಲ್ಲ ಡಾಟಾ ರಿಲೇ ಆಗ್ತದೆ. ರಿಲೇ ಆಗಿ ನೆಕ್ಸ್ಟ್ ಫೀಲ್ಡ್ ಟೆಸ್ಟಿಂಗ್ ಏನಂದ್ರೆ ಅದೇ ಸಾಯಿಲ್ ಫಲವತ್ತತೆಯನ್ನು ಮೆಜರ್ ಮಾಡುವಂಥದ್ದು. ಇದೇನಂದ್ರೆ ಈ ರೋಬೋಟಿನ ಅಡ್ವಾಂಟೇಜ್ ಏನಂದ್ರೆ ಆನ್ ದ ಸ್ಪಾಟ್ ವಿದಿನ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಎಲ್ಲ ಅಂದ್ರೆ ಇಡೀ ಫೀಲ್ಡ್ ಕವರ್ ಮಾಡಿ ಅಲ್ಲೆಲ್ಲಿ ಎಷ್ಟು ಇದೆ ಅಂತ ಪ್ರಾಪರ್ಟೀಸ್, ಬೇರೆ ಬೇರೆ ಫಲವತ್ತತೆ ಎಷ್ಟು ಬೇರೆ ಬೇರೆ ಅಂದ್ರೆ ಈಗ ಸಾಯಿಲ್ ಸ್ಯಾಂಪಲ್ ನಾವು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಹೇಳುವಾಗ ಬೇರೆ ಬೇರೆ ಮೂಲೆಯಿಂದ ಕಲೆಕ್ಟ್ ಮಾಡಿ ಅಂತ ಹೇಳ್ತದೆ. ಆದ್ರೆ ಕೆಲವು ಮೂಲೆ ಅಂದ್ರೆ ಫೀಲ್ಡ್ ಈಗ ದೊಡ್ಡದಿರ್ತದೆ, ಇರಿಗೇಷನ್ ಸಿಸ್ಟಮ್ ಇರ್ತದೆ, ಆದ್ರೆ ಆ ಇರಿಗೇಷನ್ ಎಲ್ಲ ಕಡೆ ಯೂನಿಫಾರ್ಮ್ ಆಗಿ ಇರಿಗೇಟ್ ಆಗ್ಬೇಕಂತ ಏನಿಲ್ಲ ಅಲ್ಲ. ಸೊ ಅಲ್ಲಿ ಕೆಲವು ಸರಿ ಆ ಮೂಲೆಯಲ್ಲಿ ನೀರು ಇರುವುದಿಲ್ಲ, ಅಲ್ಲಿ ಬೆಳೆ ಬೆಳೆಯುವುದಿಲ್ಲ. ಸೊ ಅಲ್ಲಿ ಅಂದ್ರೆ ಏರಿಯಾ ಕಟ್ ಡೌನ್ ಆಗ್ತದೆ, ಅಂದ್ರೆ ಕಲ್ಟಿವೇಶನ್ ಈಲ್ಡಿಗೆ ಏರಿಯಾ ಕಟ್ ಡೌನ್ ಆಗ್ತದೆ. ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಆ ಕ್ರಾಪ್ ಬೆಳೆಯುವುದಿಲ್ಲ ಸರಿಯಾಗಿ. ಸೊ ಈ ರೋಬೋಟ್ ಏನಂದ್ರೆ ಎಲ್ಲ ಫೀಲ್ಡ್ ಏರಿಯಾವನ್ನು ಕವರ್ ಮಾಡಿ ಅಲ್ಲೇ ಮೆಜರ್ಮೆಂಟ್ ಮಾಡುವಾಗ ಎಲ್ಲ ಅಂದ್ರೆ ಎಲ್ಲ ಪಾರ್ಟ್ ಆಫ್ ದ ಫೀಲ್ಡ್ ಮೆಜರ್ ಮಾಡಿ ಅಲ್ಲಿ ರಿಸಲ್ಟ್ ಕೊಡುವಾಗೆ. ಸೊ ಎಲ್ಲ ಈಗ ಮೆಜರ್ಮೆಂಟ್ ಆದ್ಮೇಲೆ ಸೆನ್ಸರ್ ಬೇರೆ ಬೇರೆ ಸೆನ್ಸರ್ಸ್ ಅನ್ನು ಅಟ್ಯಾಚ್ ಮಾಡಿದ್ದೀನಿ. ಆ ಸೆನ್ಸರ್ಸ್ಗಳು ಡೇಟಾ ರಿಲೇ ಮಾಡ್ತದೆ, ರಿಯಲ್ ಟೈಮ್ ಡಾಟಾ ಎಕ್ಸ್ಚೇಂಜ್ ಬಿಟ್ವೀನ್ ದ ಆಪ್ ಅಂಡ್ ದ ರೋಬೋಟ್.
ಸೊ ಈಗ ಡೇಟಾ ಇಲ್ಲಿ ಆ್ಯಪಿಗೆ ಬರ್ತದೆ, ಆದರೆ ನಮಗೆ ಅದು ರಾ ಡೇಟಾ ಅರ್ಥ ಆಗುದಿಲ್ಲ. ಈಗ ರೈತನಿಗೆ ಖಾಲಿ ರಾ ಡೇಟಾ ನಂಬರ್ಸ್ ಖಾಲಿ ತೋರಿಸಿದ್ರೆ ಏನು ಅರ್ಥ ಆಗುದಿಲ್ಲ. ಹಾಗೆ ಏನಂದ್ರೆ ಈಗ ಡಾಟಾ ಈಗ ರಿಯಲ್ ಟೈಮ್ ಅಂತ ಎಕ್ಸ್ಚೇಂಜ್ ಆಗ್ತದೆ, ಸಿಂಕ್ ಆಗ್ತಾ ಇರ್ತದೆ. ನೆಕ್ಸ್ಟ್ ಸ್ಕ್ರೀನ್ ಅಂದ್ರೆ ಈಗ ತೋರಿಸ್ತದೆ ಅಂತ ರಿಸಲ್ಟ್ ತೋರಿಸ್ತದೆ, ಆ ಫೀಲ್ಡ್ ಇಷ್ಟಿಷ್ಟು ರಿಸಲ್ಟ್ ಬಂದಿದೆ ಅಂತ. ಹೇಗೆ ಈಗ ಸಾಯಿಲ್ pH ನಿಮ್ದು ಎಷ್ಟಿದೆ ಅಂತ ಹೇಳಿ. ಅಂದ್ರೆ ಈಗ ಕೃಷಿ ಇಲಾಖೆ ನಮಗೆ ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಕೊಡ್ತದೆ. ಅದರಲ್ಲಿ ಬೇರೆ ಬೇರೆ ಇರ್ತದೆ, pH ಇರ್ತದೆ, ಆರ್ಗ್ಯಾನಿಕ್ ಕಾರ್ಬನ್ ಇರ್ತದೆ, ಮಾಯಿಶ್ಚರ್ ಇರ್ತದೆ, ನೈಟ್ರೋಜನ್ ಎಷ್ಟಿದೆ ಇರ್ತದೆ, ಮತ್ತೆ ಫಾಸ್ಫರಸ್ ಎಷ್ಟಿದೆ ಇರ್ತದೆ, ಪೊಟ್ಯಾಷಿಯಂ ಎಷ್ಟಿದೆ, ಅದೆಲ್ಲ ಬೇರೆ ಬೇರೆ ಈಗ ಲೈನ್ ಅಲ್ಲಿ ತೋರಿಸ್ತದೆ. ಅದು ಮತ್ತೆ ತೋರಿಸ್ತದೆ ಇಷ್ಟು ಕಮ್ಮಿ ಇದೆ, ಈ ಕ್ರಾಪ್ ಬೆಳೆಸಲಿಕ್ಕೆ ನಿಮ್ಗೆ ಇದು ಇಷ್ಟು ಕಮ್ಮಿ ಇದೆ, ಇಷ್ಟು ಜಾಸ್ತಿ ಇದೆ, ಇದಕ್ಕೆ ಜಾಸ್ತಿ ಇರಬಾರ್ದು, ಇದು ಕಮ್ಮಿ ಇರಬೇಕು. ಆ ತರ ಡಾಟಾ ಕೊಡುವಂತ ರಿಲೇ ಅಂದ್ರೆ ರೈತನಿಗೆ ಅರ್ಥ ಆಗುವ ಹಾಗೆ ಒಂದು ಆ ಡಾಟಾವನ್ನು ಕನ್ವರ್ಟ್ ಮಾಡೋದು ಫಂಕ್ಷನ್ ಇದರ ಆ್ಯಪ್ ಇದು. ಮೇಡಮ್ ಪ್ರೀತಿ ಕರ್ಕೇರ ಮೇಡಮ್, ಎಸ್ ನಿಮ್ಮ ಮಗನಿಗೆ ಕೃಷಿಕರಿಗೆ ಒಂದು ಏನೋ ಒಳ್ಳೆಯ ಒಂದು ಸಾಧನವನ್ನು ಕಂಡು ಹುಡುಕಬೇಕು, ಮತ್ತು ಅದು ಏನು ಗ್ರಾಮೀಣ ಭಾಗದವರಿಗೆ ಅದು ಪ್ರಯೋಜನ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆತ ಈ ಒಂದು ಅನ್ವೇಷಣೆ ಮಾಡಿದ ಅಂತ ಹೇಳಿದ. ನಾವು ಸ್ವಲ್ಪ ವಿಜುವಲಲ್ಲಿ ಕೂಡ ನೋಡಿದೆವು, ಮನೆಯಲ್ಲಿ ಕೂತ್ಕೊಂಡು ಅದನ್ನೆಲ್ಲ ಸಿದ್ಧತೆ ಮಾಡ್ತಾ ಇದ್ದದ್ದು. ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈ ರೀತಿಯ ಆಸಕ್ತಿ ಈತನಿಗೆ ಬರಲಿಕ್ಕೆ ಏನು ಕಾರಣ ಇರ್ಬೋದು, ಮತ್ತು ಯಾವ ರೀತಿ ನಿಮ್ಮ ಕಡೆಯಿಂದ ಅವನಿಗೆ ಪೋಷಕರ ಕಡೆಯಿಂದ ಒಂದು ಪ್ರೋತ್ಸಾಹ ಇತ್ತು? ಅವನು ಬಾಲ್ಯದಿಂದಲೇ ತುಂಬಾ ಬುದ್ಧಿವಂತ ಮಗು. ಅವನು ನರ್ಸರಿಯಿಂದ ಲೋವರ್ ಕೆಜಿಗೆ ಹೋದಾಗ ಅವನು ಅಲ್ಲಿ ಬರದೆಲ್ಲ ಮಕ್ಕಳಿಗೆ ಸೈಡ್ಗೆ ಇಟ್ಟು ಬೇರೆ ಮಕ್ಕಳಿಗೆ ತೊಂದರೆ ಮಾಡ್ತಿದ್ದ. ಅಂದ್ರೆ ಇವನು ಬರೆದು ಮುಗಿತಿತ್ತು, ಸ್ವಲ್ಪ ತುಂಟ. ಟೀಚರ್ನವರಿಗೆ ಇವನಿಗೆ ಹೊಡಿಲಿಕ್ಕೆ ಅಲ್ಲ, ಯಾಕಂದ್ರೆ ವಿದ್ಯೆ ಬರೆದು ಮುಗಿತಾನಲ್ಲ, ಟೀಚರ್ನವ್ರಿಗೆ ಎಂತ ಕಮಿಟ್ಮೆಂಟ್, ಬರೀಬೇಕು ಎಲ್ಲ ಮಕ್ಕಳಿಗಿಂತ ಬೇಗನೆ ಬರೆದು ಬೇಗ ಮುಗಿಸಿ ಬೇರೆ ನರ್ಸರಿ ಕ್ಲಾಸ್ ಅಲ್ಲಿ. ಆಮೇಲೆ ಅಪ್ಪರ್ ಕೆಜಿಯಲ್ಲಿ ಹೋಗ್ಲಿಕ್ಕೆ ಆಗ್ಲಿಲ್ಲ ಕಾರಣಾಂತರದಿಂದ, 2 ವರ್ಷ ಕೂರ್ಬೇಕಾಯ್ತು ಅಪ್ಪರ್ ಕೆಜಿಗೆ. ಆಗ ನಾನು ಹೇಳಿದೆ ಟೀಚರ್ನವರಿಗೆ, ಬೇಡ ನೀವು 2 ವರ್ಷ ಕೂತ್ಕೊಳಿಸಬೇಡಿ, ತೊಂದರೆ ಆಗ್ತದೆ ನಿಮಗೆ ಅಂತ. ಇಲ್ಲ ನಮ್ಮ ಫಾರ್ಮ್ಯಾಲಿಟೀಸ್ ಅದು ಮುರಿಲಿಕ್ಕೆ ಆಗುದಿಲ್ಲ, ಅವ್ನಿಗೇನು ಗೊತ್ತಿಲ್ಲ, ಕುದುರೆಯನ್ನು ನೀರಿನ ಹತ್ರ ಕೊಂಡೋಗಿ ನೀರು ಕುಡಿಸ್ಲಿಕ್ಕೆ ಆಗುದಿಲ್ಲ, ಕುದುರೆ ನಿಲ್ಲಿಸ್ಬೋದು ಅಷ್ಟೇ ಅಂತ ಹೇಳಿದ್ರು. ಸ್ವಲ್ಪ ದಿವಸದ ನಂತರ ನಂಗೆ ಕಾಲ್ ಬಂತು, ನೀನು ಹೇಳಿದ್ದೆ ಸರಿಯಾಗಿದೆ, ಇವನು ಬಹಳ ತೊಂದರೆ ಮಾಡ್ತಾ ಇದ್ದಾನೆ ಎಲ್ಲ ಮಕ್ಕಳಿಗೆ, ನಮ್ಗೆ ಇವನು ವಿದ್ಯೆಯಲ್ಲಿ ಇಲ್ಲ ಅಂದ್ರೆ ನಾವು ಏನಾದ್ರೂ ಮಾಡ್ತಿದ್ದೆವು, ಹಾಗಾದ್ರೆ ಏನ್ ಮಾಡೋಣ ಅಂತ. ಈಗ 1ನೇ ಕ್ಲಾಸಿಗೆ ಹೋಗ್ಲಿಕ್ಕೆ ಕೂತ್ಕೊಂಡ್ರೆ ಇವನ ವೇಸ್ಟ್ ಆಗ್ತದೆ. ಮೇಡಮ್ ಈ ನಡುವೆ ನಾವು ಒಂದು ನೇರ ಸಂಪರ್ಕದಲ್ಲಿ ಸಾರ್ಥಕ್ ಕುಮಾರ್ ಅವರ ಈ ಒಂದು ಸಾಧನವನ್ನು ನೋಡಿದಂತ ರೈತ ಮುಖಂಡ ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು ನಮ್ಮ ಜೊತೆಗೆ ಮಾತನಾಡಲಿಕ್ಕಿದ್ದಾರೆ. ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಅಧ್ಯಕ್ಷರು. ನಮಸ್ಕಾರ ಓಸ್ವಾಲ್ಡ್ ಅವರೇ. ಸಾರ್ಥಕ್ ಕುಮಾರ್ ಸೆಕೆಂಡ್ PUC ಸ್ಟೂಡೆಂಟ್, ನೀವು ಈಗಾಗಲೇ ನೋಡಿರ್ಬೋದು. ಅವನು ಮಣ್ಣಿನ ಪರೀಕ್ಷೆ, ನೀವು ಯಾವಾಗಲೂ ಮೊದಲೆಲ್ಲ ಮಾತನಾಡೋ ಸಂದರ್ಭದಲ್ಲೆಲ್ಲ ಹೇಳ್ತಾ ಇದ್ದೀರಿ, ಮಣ್ಣಿನ ಪರೀಕ್ಷೆಗೆ ನಾವು ಮಣ್ಣನ್ನು ಕೊಂಡೋದ್ರೆ ವಾರಗಟ್ಟಲೆ ಅದರ ವರದಿ ಬರುವುದಿಲ್ಲ ಅಂತ. ನೋಡಿ, ಸಾರ್ಥಕ್ ಕುಮಾರ್ ಇವತ್ತು ಅನ್ವೇಷಣೆ ಮಾಡಿರುವಂತ ಈ ಒಂದು ಯಂತ್ರ, ಈ ಒಂದು ಸಾಧನ ಕೇವಲ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಗದ್ದೆಯ, ನಿಮ್ಮ ತೋಟದ ಏನೋ ಮಣ್ಣಿನ ಫಲವತ್ತತೆ ಬಗ್ಗೆ ವರದಿ ಕೊಡುತ್ತೆ. ಸೊ ಒಬ್ಬ ರೈತನಾಗಿ ಮತ್ತೊಬ್ಬ ರೈತ ಮುಖಂಡನಾಗಿ ನೀವು ಸಾರ್ಥಕ್ ಕುಮಾರ್ ಅವರ ಈ ಒಂದು ಅನ್ವೇಷಣೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಓದೋಲ್ಡ್ ಅವರೇ? ಖಂಡಿತ ಸಾರ್ಥಕ್ ಕುಮಾರ್ ಅವರು ಏನು ಒಂದು ಮಣ್ಣು ಪರೀಕ್ಷೆ ಯಂತ್ರವನ್ನು ಕಂಡುಹಿಡಿಸಿದ್ದಾರೆ, ಅದು ಖಂಡಿತವಾಗಿ ರೈತರಿಗೆ ಅದರಿಂದ ಉಪಯೋಗ ಆಗಬಹುದು ಅಂತ ನನ್ಗೆ ಅನಿಸುತ್ತೆ. ಯಾಕಂದ್ರೆ ಕೃಷಿ ಇಲಾಖೆಯವರು ಬೇರೆ ಬೇರೆ ಸಾಯಿಲ್ ಟೆಸ್ಟ್ ಈಗ ಮಾಡ್ತಾ ಇದ್ದಾರೆ. ಏನು ನಾವು ಮಣ್ಣು ಕೊಂಡೋಗಿ 6 ತಿಂಗಳು ಹೋದ್ರು ಕೆಲವು ರಿಪೋರ್ಟ್ಗಳು ಬರ್ತಾ ಇಲ್ಲ. ಅಷ್ಟು ಸಮಯ ಕಾಯ್ಬೇಕು. ಹೌದು, 6 ತಿಂಗಳು 3 ತಿಂಗಳು ಏನು ನಾವು ಕಾಯ್ಬೇಕು. ನಾವು ಏನು ವಿಚಾರಣೆ ಮಾಡಿದ್ರೆ ಅವ್ರು ಹೇಳ್ತಾರೆ ಇವತ್ತು ಬನ್ನಿ ನಾಳೆ ಬನ್ನಿ ಅಂತ. ಕೆಲವು ರಿಪೋರ್ಟ್ಗಳೇ ಬಂದಿಲ್ಲ. ನಮ್ ಕಡೆ ನಮ್ಗೆ ಗೊತ್ತಿದೆ ಇದು. ಅಷ್ಟು ಕಷ್ಟಕರವಾದ ಸಂಗತಿ ಈ ವಿಚಾರದಲ್ಲಿ. ಇಂಥ ಪರಿಸ್ಥಿತಿನಲ್ಲಿ ಇಂಥ ಒಂದು ಸಾಧನೆ ಮಾಡಿದ್ದಾರೆ ಅಂತ ಅಂದ್ರೆ ಬಹಳಷ್ಟು ಒಳ್ಳೆ ಸಾಧನೆ ಅದು. ಅದಕ್ಕೋಸ್ಕರ ನಾವು ಅವ್ರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ತಾರೆ. ಖಂಡಿತ. ಇದು ಹಾಗೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇನ್ನೂ ಕೂಡ ಅವರು ಈ ಕೃಷಿ ವಿಚಾರದಲ್ಲಿ ಮುಂದುವರಿಯಲಿ, ಇನ್ನೂ ಹೆಚ್ಚೆಚ್ಚು ಏನು ಯಾಂತ್ರೀಕರಣ ವಿಚಾರದಲ್ಲಿ ಸಂಶೋಧನೆ ಮಾಡ್ಲಿ ಅಂತ ನಾನು ಅವರಿಗೆ ಶುಭಾಶಯಗಳನ್ನು ಕೋರ್ತೀನಿ. ಓಸ್ವಾಲ್ಡ್ ಅವರೇ, ಅವರು ಮಂಗಳೂರು ನಗರದಲ್ಲಿರುವವರು, ಪೇಟೆಯಲ್ಲಿರುವವರು, ಅವರು ಗ್ರಾಮೀಣ ಭಾಗದಲ್ಲಿರುವಂತ ರೈತರಿಗೆ ಏನಾದರೂ ಒಂದು ಪ್ರಯೋಜನ ಆಗಬೇಕು ನನ್ನ ಸಂಶೋಧನೆಯಿಂದ ಅನ್ನುವ ನೆಲೆಯಲ್ಲಿ ಆಲೋಚನೆ ಮಾಡಿ ಈ ರೀತಿಯ ಒಂದು ಅನ್ವೇಷಣೆಯನ್ನು ಮಾಡಿದ್ದಾರೆ. ಖಂಡಿತ. ಹೌದು. ಓಸ್ವಾಲ್ಡ್ ಅವರೇ, ಧನ್ಯವಾದಗಳು ನೀವು ಮಾತಾಡಿದಕ್ಕೆ. ಥ್ಯಾಂಕ್ ಯು. ಇದು ರೈತರೇ ಹೇಳಿದಂತ ಒಂದು ಅಭಿಪ್ರಾಯ ಸಾರ್ಥಕ್
ಅವರು ಏನು ವೀಳ್ಯದ ಎಲೆ, ಆಮೇಲೆ ಅಡಿಕೆ, ಭತ್ತ, ಎಲ್ಲ ರಬ್ಬರ್, ಕಾಳುಮೆಣಸು ಇದನ್ನೆಲ್ಲ ಬೆಳೆಯುವಂಥ ರೈತರು ಅವರು. ಸೊ ಅವರು ಹೇಳಿದ್ರಲ್ಲ, ಏನೋ ನಾವು ಮಣ್ಣನ್ನು ಪರೀಕ್ಷೆಗೆ ಕೊಂಡು ಹೋದರೆ 3 ತಿಂಗಳಾದರೂ ಕೆಲವೊಮ್ಮೆ ರಿಸಲ್ಟ್ ಬರೋದಿಲ್ಲ ಅಂತ. ಎಸ್ ಮೇಡಮ್, ಬಾಲ್ಯದಲ್ಲೇ ತುಂಬಾ ಏನೋ ಚೂಟಿ ಇದ್ದ, ಬುದ್ಧಿವಂತ ಇದ್ದ ಸಾರ್ಥಕ್. ಹೌದು, ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಡೈರೆಕ್ಟ್ ಹಾಕಿದ್ರು. ಯಾಕಂದ್ರೆ ಇಲ್ಲಿ 2 ವರ್ಷ ಆಯ್ತಲ್ಲ ಅಪ್ಪರ್ ಕೇಜಲ್ಲಿ. ಅವನಿಂದಲ್ಲ, ಅದು ನಮ್ಮ ಸಮಸ್ಯೆ. ಅಲ್ಲಿ ಭಾಳ ಟೀಚರ್ಸ್ ಎಲ್ಲ ಸಹಾಯ ಮಾಡಿ ಅಲ್ಲಿ ತುಂಬ ಕಲೀಲಿಕ್ಕಿತ್ತು. ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟು ಈಸಿ ಅಲ್ಲ, ನಿಮಗೆ ಗೊತ್ತಿದೆ ಅಲ್ಲ ಈಗಿನ ವಿದ್ಯಾ ಇದು. ಅಲ್ಲಿ ಅವನು ಫಸ್ಟ್ ಇದು ಬಂದ ಇಡೀ ಕ್ಲಾಸಿಗೆ, ಫಸ್ಟ್ ಸ್ಟ್ಯಾಂಡರ್ಡ್ ಹೋಗದೆ. ಆದರೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಫಸ್ಟ್ ಅಲ್ಲಿ ಗೋಲ್ಡ್ ಮೆಡಲ್ ಹಾಕಿದ್ರು ಅವರು, ಸ್ಕೂಲಿನವರು. ಅನಂತರ ಹೀಗೆ ಇತ್ತು ವಿಚಾರಗಳು, ಬಟ್ ಪೋಖ್ರಿ ಭಾಳ ಇತ್ತು. ಪ್ರೈಮರಿ ಸ್ಕೂಲ್ ಎಲ್ಲಿ ಓದಿದ್ದು? ಅವನು ಬೇರೀಸ್ ಪಬ್ಲಿಕ್ ಸ್ಕೂಲಲ್ಲಿ ಮಾಡಿದ್ದು. ಅಲ್ಲಿಂದ ನಾನು ಸ್ವಲ್ಪ ಇನ್ನೂ ಮಗು ತುಂಬಾ ಇಂಟೆಲಿಜೆಂಟ್ ಇದೆ ಅಂತ ನಾನು ಮಣಿಪಾಲ್ ಸ್ಕೂಲ್ ಆಫ್ ಗ್ರೂಪ್ ಆಫ್ ಸ್ಕೂಲ್ಸ್ ಅಂತ ಅತ್ತಾವರದಲ್ಲಿದೆ, ಅಲ್ಲಿ ಹಾಕಿದೆ. ಹಾಕುವಾಗ ಅಲ್ಲಿ ಪ್ರಿನ್ಸಿಪಾಲ್ಗೆ ನಾನೊಂದು ಮಾತು ಹೇಳಿದೆ, 5th ಸ್ಟ್ಯಾಂಡರ್ಡ್ ಅಲ್ಲಿ, ಇದು ಮಗು ತುಂಬಾ ಇಂಟೆಲಿಜೆಂಟ್ ಇದೆ, ನಿಮಗೆ ಒಂದು ಇದು ಗಿಫ್ಟ್ ಆಗ್ಬೋದು, ನನಗೆ ಸಹ ಒಂದು ಗಿಫ್ಟ್ ಆಗ್ಬೋದು, ಸೊ ಇವನಿಗೆ ತುಂಬಾ ಸಹಕರಿಸಿ ಅಂತ. ಅಲ್ಲಿ ಕಾರಣಾಂತರದಿಂದ ಆಗ್ಲಿಲ್ಲ, ಯಾಕೆಂದ್ರೆ ಅವರು ಗುರುತಿಸ್ಲಿಲ್ಲ ಇವನ ಕ್ಯಾಲಿಬರ್ ಅನ್ನು. ಆದ್ರೆ ಅನ್ನೋದು ಕಲಿಕೆಯ ಸಂದರ್ಭದಲ್ಲಿ ಭಾರಿ ಮುಖ್ಯ. ಮುಂದುವರಿಸಿ. ಇವನು ಅದನ್ನು ಬೇರೆದಕ್ಕೆ ಉಪಯೋಗಿಸ್ಲಿಕ್ಕೆ ಶುರು ಮಾಡಿದ. ಪೋಖ್ರಿ ಮಾಡ್ಲಿಕ್ಕೆ, ಕಾಲು ಮುರಿಯುವುದು, ಮಂಡೆಯಲ್ಲಿ ಪೆಟ್ಟಾಗುವುದು, ದಿನಾಲು ಕಂಪ್ಲೇಂಟ್, 60 ಪೇಜ್ ಬ್ಯಾಲೆನ್ಸ್ ಬುಕ್ ಬರೆಯದೇ ಇರುವುದು, ನೋಟ್ಸು. ನನಗೆ ಆಯ್ತು, ಅಯ್ಯೋ ದೇವರೇ, ಈ ಮಗು ಇಷ್ಟು ಇಂಟೆಲಿಜೆಂಟ್ ಮಗು, ಇದು ಏನಾಯ್ತು? ಕುತ್ಕೊಂಡು ನೀವು ಒಂದು ಪೇಪರ್ ಕೊಟ್ರೆ, ಒಂದು ಪೆನ್ಸಿಲ್ ಕೊಟ್ರೆ, ಲೈಟ್ ಕಂಬದ ಅಡಿಯಲ್ಲಿ ಸಹ ಡ್ರಾಯಿಂಗ್ ಮಾಡುವಾಗ, ಡ್ರಾಯಿಂಗ್ ಇದು ಹುಚ್ಚು, ಒಂದೇ ಡ್ರಾಯಿಂಗ್ ಮಾಡಬೇಕು. ಆಮೇಲೆ ನಾನು ಸ್ವಲ್ಪ ಆಲೋಚನೆ ಮಾಡಿ, ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು, ಒಂದು ಒಳ್ಳೆ ಶಾಲೆ ಇದೆ, ನಿನ್ನ ಮಗನಿಗೆ ಬೇಕಾಗುವಂಥದ್ದು, ನೀನು ಅಲ್ಲಿಗೆ ಯಾಕೆ ಹಾಕಬಾರ್ದು ಅಂತ. ನಾವೊಂದು 5 ಪ್ಯಾರೆಂಟ್ಸ್ ಅಲ್ಲಿಗೆ ಹೋದೆವು, ಶಾರದಾ ವಿದ್ಯಾನಿಕೇತನ್ ತಲಪಾಡಿ. ಸೊ ಅಲ್ಲಿ ಹೋಗಿ ನೋಡುವಾಗ ಎಲ್ಲ ವಿಚಾರಗಳು ಇವನಿಗೆ ಸೂಟ್ ಆಗುವಂಥದ್ದಿತ್ತು. ಅಲ್ಲಿ ಸಹ ಇಂಟರ್ವ್ಯೂ ಆಯಿತು, ಇಂಟರ್ವ್ಯೂಲಿ ಪಾಸ್ ಆದ. ಅಲ್ಲಿ ಸಹ ಪ್ರಿನ್ಸಿಪಾಲ್ನ ಕೈಗೆ ಇಟ್ಟು ಹೇಳಿದೆ, ಇದೊಂದು ನಿಮಗೆ ಗಿಫ್ಟ್, ನನಗೆ ಸಹ ಗಿಫ್ಟ್ ಅಂತ. ಅವರು ತಲೆಯಲ್ಲಿ ಇಟ್ರು ಆ ಮಾತನ್ನು. ಅಲ್ಲಿ 1,500 ಮಕ್ಕಳ ಮಧ್ಯೆ ಒಂದು ಗಿಫ್ಟ್ ಅಂದರೆ ಒಂದು ತಾಯಿ ಯಾರು ಕೇಳ್ತಾರೆ? ತುಂಬಾ ಜನ ಹೇಳಿರ್ಬೋದು. ಹೌದು. ಹಾಗೆ ಒಂದು ದಿನ ಅಲ್ಲಿ ಶುರು ಆಯ್ತು ಪೆಟ್ಟು. ಅವ್ರು ಹೇಳಿದ್ರು, ಎಂತ ನೀವು ಗಿಫ್ಟ್ ಹೇಳಿದಿರಿ ಮಾರೇರಿ, ಇಲ್ಲಿ ಎಲ್ಲ ಪುಡಿ ಆಗ್ತಾ ಉಂಟು ಕ್ಲಾಸ್ನಲ್ಲಿ ಅಂತ. ಹಾಗೆ ನಾನು ಹೋದೆ, ಅವರು ಪ್ರಿನ್ಸಿಪಾಲ್ ಅನ್ನು ಕೂರಿಸಿ ಮಗುವಿನ ವಿಚಾರಗಳನ್ನು ಹೇಳಿದೆ. ಈತನ ಟ್ಯಾಲೆಂಟ್ ಅನ್ನು ಯಾವ 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 ಕ್ಲಾಸಿನಲ್ಲಿರುವಾಗ ಗುರುತಿಸಿದ್ರು ಅಂತಿಮವಾಗಿ? ಅಲ್ಲಿಯ ಪ್ರಿನ್ಸಿಪಾಲ್ ಮತ್ತೆ ಒಂದು ಟೀಚರ್ ಇವನನ್ನು ಬ್ಯುಸಿ ಇಟ್ಟರೆ ಏನಾಗ್ಬೋದು, ಇವನು ಇಷ್ಟೆಲ್ಲ ಮಾಡ್ತಾನಲ್ಲ ಅಂತ ಹೇಳಿ ಇವನಿಗೆ ಕೀಯೇ ಕೊಟ್ಟು ಬಿಟ್ಟರು, ಅಲ್ಲಿ ಕಂಪ್ಯೂಟರ್ ರೂಮ್ ಇದು. ಸೊ ಅಲ್ಲಿ ರಿಪೇರಿ ಎಲ್ಲ ಹಾಳಾದರೆ ಎಲ್ಲ ಕಂಪ್ಯೂಟರ್, ಪ್ರೊಜೆಕ್ಟರ್ ಎಲ್ಲ ಟೀಚರ್ಸ್ನ ಒಂದು ಇವನೇ ರಿಪೇರಿ. ಅವ್ರಿಗೆ ಒಂದು ಟೀಚರ್ ಅಲ್ಲಿ ಲತಾ ನವೀನ್ ಅಂತೇಳಿ, ಅವರು ಕಂಪ್ಯೂಟರ್ ಟೀಚರ್, ಅವರನ್ನು ನಾವು ಯಾವತ್ತೂ ನೆನೆಸ್ಕೊಳ್ತೇವೆ. ಮತ್ತೆ ಪ್ರಿನ್ಸಿಪಾಲ್ ಲತಾ ರೈ ಅಂತ, ಶಿ ಈಸ್ ಎಕ್ಸ್ಪೈರ್ಡ್. ಬಟ್ ಇವತ್ತು ಏನಿದ್ದರು ನಮ್ಮ ಜೀವನದಲ್ಲಿ ನನ್ನ ಮಗನದು ಅವರು ಗಾಡ್ ಮದರ್. ಅವರನ್ನು ನಾವು ಯಾವ ಕಾರಣಕ್ಕೂ ಎಲ್ಲಿ ಹೋದರೂ ಮರೀಲಿಕ್ಕಿಲ್ಲ. ಮಗುವಿನ ಪ್ರತಿಭೆಯನ್ನು ಗುರುತಿಸಿ ಪ್ರತಿಯೊಂದರಲ್ಲೂ ಆಕೆ ಸಪೋರ್ಟ್ ಮಾಡ್ತಾ ಹೋದ್ರು. ಆ ಮಗು ಫೇಲ್ ಆಗಿ ಸೋತು ಬಂದರೆ ಸಹ ಅವನನ್ನು ಅಸೆಂಬ್ಲಿಯಲ್ಲಿ ನಿಲ್ಲಿಸಿ ಆ ಸೋಲಂತ ಇಲ್ಲ, ಆ ಪಾರ್ಟಿಸಿಪೇಟ್ ಸರ್ಟಿಫಿಕೇಟ್ ಅನ್ನು ಆ ಮಗುವಿಗೆ ಕೊಡ್ತಾ ಇದ್ರು. ಅಷ್ಟು ಪ್ರತಿಯೊಂದು ಇದರಲ್ಲಿ ಆಕೆ ಒಂದು ದೇವತೆ ತರ, ಗಾಡೆಸಸ್ ಅಂತೇವೆ ನಾವು ಉಲ್ಲೇಖ ಮಾಡ್ತಿದ್ದೇವೆ ಆಕೆ ಜೀವಂತ ಇರುವಾಗ. ಆ ಮಗುವನ್ನು ಬಹಳ ಸಪೋರ್ಟ್ ಮಾಡ್ತಾ ಬಂದ್ರು ಅವರು. ಆಕೆ ಇವತ್ತು ಅವನ ಬೆಳವಣಿಗೆ ನೋಡ್ಲಿಕ್ಕೆ ಆಕೆ ನಮ್ಮ ಜೊತೆ ಇಲ್ಲ, ಆದ್ರೆ ಸ್ವರ್ಗದಲ್ಲಿ ಅವರ ಆಶೀರ್ವಾದ ಇದು ಇನ್ನೂ ಸಹ ನಮ್ಮ ಜೊತೆಯಲ್ಲಿ ಇದೆ. ಖಂಡಿತವಾಗಿ ಇರಲೇಬೇಕು. ಸೊ ಹಾಗಾಗಿ ಆತನನ್ನು ಹೈಸ್ಕೂಲ್ ಅವಧಿಯಲ್ಲಿ ಆತನು ಚೆನ್ನಾಗಿ ಗುರುತಿಸಿ ಅವನಿಗೆ ಸಪೋರ್ಟ್ ಮಾಡಿದ್ರು. ಖಂಡಿತ. ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾನು ಸಾರ್ಥಕ್ ಅವ್ರ ಜೊತೆಗೆ ಇನ್ನೂ ಒಂದಷ್ಟು ವಿಚಾರಗಳು ಮಾತಾಡ್ಲಿಕ್ಕೆ ಉಂಟು, ಆಮೇಲೆ ಇನ್ನೂ ಒಂದಷ್ಟು ರೈತರ ಜೊತೆಗೆ ಕೂಡ ಮಾತಾಡ್ಲಿಕ್ಕೆ ಉಂಟು ಸಾರ್ಥಕ್. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇದು ವಿದ್ಯಾರ್ಥಿ ವಿಜ್ಞಾನಿ ತಯಾರಿಸಿದಂತ ಅಗ್ರಿಬೋಟ್, ರೈತ ಮಿತ್ರ ಅಗ್ರಿಬೋಟ್ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಈ ಒಂದು ಸಾಧನದ ತಯಾರಕ ಸಾರ್ಥಕ್ ಕುಮಾರ್, ಮಂಗಳೂರಿನ ಎಕ್ಸ್ಪರ್ಟ್ ಕಾಲೇಜಿನ
ದ್ವಿತೀಯ PUC ವಿದ್ಯಾರ್ಥಿ ಮತ್ತು ಆತನ ತಾಯಿ ಪ್ರೀತಿ ಕರ್ಕೆರ ಅವ್ರ ಜೊತೆಗಿದ್ದಾರೆ. ಎಸ್, ಮಣ್ಣಿನ ಫಲವತ್ತತೆಯನ್ನು ಆ ಒಂದು ಮಣ್ಣಿನಲ್ಲೇ ಓಡಾಡಿ ಕ್ಷಣ ಮಾತ್ರದಲ್ಲೇ ವರದಿ ಕೊಡುವಂಥ ಒಂದು ಸಾಧನವನ್ನು ಅನ್ವೇಷಣೆ ಮಾಡಿದ್ದಾನೆ ಸಾರ್ಥಕ್. ರಾಷ್ಟ್ರದ ಪ್ರಧಾನಿಯವರೇ ಈ ಒಂದು ಈತನ ಅನ್ವೇಷಣೆಯನ್ನು ಗುರುತಿಸಿ ಶ್ಲಾಘನೆ ಮಾಡಿದ್ದಾರೆ. ಪ್ರಧಾನಿ ಮೋದಿಯವರು ಅವರ ಮನ್ ಕಿ ಬಾತ್ ಭಾಷಣದಲ್ಲಿ ಕೂಡ ಸಾರ್ಥಕ್ ಅವರ ಈ ಒಂದು ಶೋಧನೆಯನ್ನು ಉಲ್ಲೇಖಿಸಿ ಆತನಿಗೆ ಅಭಿನಂದಿಸಿದ್ದಾರೆ. ಎಸ್, ಈ ಒಂದು ಸಾಧನದ ಮೂಲಕ ನಾವು ಸಾಮಾನ್ಯವಾಗಿ ರೈತರು ಏನು ಮಾಡಬೇಕಾಗಿತ್ತು ಈ ತನಕ ಅಂತ ಹೇಳಿದ್ರೆ, ಮಣ್ಣನ್ನು ಅವರ ಕೃಷಿ ಭೂಮಿಯ ಮಣ್ಣನ್ನು ಈ ಒಂದು ಮಣ್ಣು ಪರೀಕ್ಷೆ ಮಾಡುವಂಥ ಕೇಂದ್ರಗಳಿಗೆ ಹೋಗಿ ಪರೀಕ್ಷೆ ಮಾಡಿ ಬರಬೇಕಾಗಿತ್ತು. ಆದರೆ ಸಾರ್ಥಕ್ ಮಾಡಿರುವಂಥ ಈ ಒಂದು ಅನ್ವೇಷಣೆ ಏನಂತ ಹೇಳಿದ್ರೆ, ಅದು ಸ್ವತಃ ಭೂಮಿಯಲ್ಲಿ ಓಡಾಡಿ, ಅಂದರೆ ಗದ್ದೆ ತೋಟಗಳಲ್ಲಿ ಓಡಾಡಿ ಆ ಮಣ್ಣಿನ ಫಲವತ್ತತೆ ಏನು ಅನ್ನೋದನ್ನು ಅದು ಆ ಕ್ಷಣದಲ್ಲಿ ಹೇಳುತ್ತೆ ಅಥವಾ ವರದಿ ಕೊಡುತ್ತೆ. ಎಸ್, ಇದು ಸಾರ್ಥಕ್. ಈ ಯಂತ್ರ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ನೀನು ಆಗಲೇ ಹೇಳಿದೆ. ಎಸ್, ಮತ್ತು ಹೇಳಿದೆ ನನಗೆ ರೈತರಿಗೆ, ಗ್ರಾಮೀಣ ಭಾಗದ ಜನರಿಗೆ ಏನಾದರೂ ಒಂದು ಪ್ರಯೋಜನ ಆಗುವಂಥ ಒಂದು ಸಾಧನವನ್ನು ಕಂಡು ಹಿಡಿಯಬೇಕಿತ್ತು ಅಂತ. ಎಸ್, ಈಗ ನೀನು ನಿನ್ನ ಏನು ಕಲಿಕೆಯಲ್ಲಿ ಆಸಕ್ತಿ, ಮುಂದೆ ಏನಾಗಬೇಕು ಅಂತ ತೀರ್ಮಾನಕ್ಕೆ ಬಂದಿದ್ದೆ? ಮುಂದೆ ನನಗೆ ಇಂಜಿನಿಯರ್ ಆಗಬೇಕಂತ ಹೇಳಿ ಆಸಕ್ತಿ. ಯಾವುದರಲ್ಲಿ? ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್. ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಶನ್ ಭಾಗದಲ್ಲಿ ಇಂಜಿನಿಯರ್ ಆಗಬೇಕಂತ. ಮತ್ತೆ ಅಂತ ರೋಬೋಟಿಕ್ಸಲ್ಲಿ ಸ್ಪೆಷಲೈಸೇಷನ್ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ರೋಬೋಟಿಕ್ಸಲ್ಲಿ ಸ್ಪೆಷಲೈಸೇಷನ್ ಇಟ್ಕೊಳ್ಬೇಕಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲಿಬೇಕಂತ ಇದೆಯಾ? ಎಸ್ ಎಸ್ ಎಸ್. ಈ ನಡುವೆ ನಮ್ಮ ಜೊತೆಗೆ ರೈತ ಮುಖಂಡರಾಗಿರುವಂಥ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಪ್ರೇಮನಾಥ್ ಶೆಟ್ರೆ. ನಮಸ್ತೆ. ನಮಸ್ಕಾರ. ಸಾರ್ಥಕ್ ಕುಮಾರ್, ಮಂಗಳೂರಿನ ಕಾಲೇಜೇನು ಸೆಕೆಂಡ್ PU ಸ್ಟೂಡೆಂಟ್ ಸಾರ್ಥಕ್ ಕುಮಾರ್. ಮೊದಲನೇದಾಗಿ ರೈತ ಪರವಾದ ಅವರ ಕಾಲೇಜಿಗೆ ನಾನು ಮೊದಲನೇಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ಯುವ ವಿಜ್ಞಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇವಾಗ ರೈತರ ಪರ ಕಾಳಜಿ ಇಟ್ಟು ಬೇರೆ ಬೇರೆ ಆವಿಷ್ಕಾರಗಳನ್ನು ನಡೆಸ್ತಾ ಇದ್ದಾರೆ. ಅದ್ರ ಜೊತೆ ಇವರಿಗೆ ಮಣ್ಣಿನ ಪರೀಕ್ಷೆಯ ಬೋಟ್ ಒಂದು ರಚನೆ ಮಾಡಿದ್ದಾರೆ. ಅದು ತುಂಬಾ ಆರೋಗ್ಯದಾಯಕ, ಕೃಷಿಕರಿಗೆ ತುಂಬಾ ಆರೋಗ್ಯದಾಯಕ ಬೆಳವಣಿಗೆ ಅದು. ನಾವು ಈಗ ಸರ್ಕಾರಗಳು ನಮ್ಗೆ ಕೃಷಿ ಮಣ್ಣಿನ ಪರೀಕ್ಷೆಗೆ ಕೇಂದ್ರ ಸರ್ಕಾರ ಒಂದು ಗೈಡ್ಲೈನ್ಸ್ ಕೊಟ್ಟಿತ್ತು. 2022 ಸಂಪೂರ್ಣ ಭಾರತದ ರೈತರ ಮಣ್ಣಿನ ಪರೀಕ್ಷೆ ಮಾಡ್ತೀವಿ ಅಂತ. ಆದ್ರೆ ಅದು ಬೆರಳೆಣಿಕೆಯಷ್ಟು ಮಾತ್ರ ಆಗಿದೆ. ನಮ್ಮ ಕಡೆಗೆ ಅದು ಇನ್ನೂ ಬಂದಿಲ್ಲ. ನಮ್ಮ ಹಳ್ಳಿಗಾಡಲ್ಲಿ ನಾವು ಮಣ್ಣನ್ನು ತಗೊಂಡೋಗಿ ಪ್ರಯೋಗಾಲಯಕ್ಕೆ ಸುತ್ತುವಂತ ಪರಿಸ್ಥಿತಿ ಬಂದಿದೆ. ಅಂತಹ ಪರಿಸ್ಥಿತಿಯಲ್ಲಿ ಇವರ ಆವಿಷ್ಕಾರಗಳು ನಮ್ಗೆ ಅಭಿನಂದನೀಯ ಅಂತ ನಾನು ಭಾವಿಸಿದ್ದೇನೆ. ಕಾರಣದವರು. ಎಸ್ 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 ಪ್ರೇಮನಾಥ್ ಶೆಟ್ರೆ, ಧನ್ಯವಾದಗಳು 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 ನಿಮ್ಮ ಪ್ರೋತ್ಸಾಹದಾಯಕವಾದಂಥ ಮಾತುಗಳಿಗಾಗಿ. ಎಸ್, ಥ್ಯಾಂಕ್ ಯು. ಇದು ಪ್ರೇಮನಾಥ್ ಶೆಟ್ಟಿ ಅವರು, ಕೃಷಿಕರು, ಅಡಿಕೆ ಕೃಷಿಕರು. ಪ್ರೇಮನಾಥ್ ಶೆಟ್ಟಿ ಅವರು ಬಂಟ್ವಾಳದಲ್ಲಿ, ಬಾಳ್ತೆಲದಲ್ಲಿ. ಸೊ ರೈತರು ಅವರು ನಿಮ್ಮ ಈ ಒಂದು ಅನ್ವೇಷಣೆ ನೋಡಿದ್ರಂತೆ, ಟಿವಿಯಲ್ಲಿ ಶೋ ನೋಡ್ತಾ ಇದ್ದಾರೆ. ನೋಡಿ, ನಿನಗೆ ಅಭಿನಂದನೆ ಹೇಳಿದರು. ಎಸ್ ಸಾರ್ಥಕ್ ಕುಮಾರ್, ನೀನು ಇಂಜಿನಿಯರ್ ಆಗ್ಬೇಕಂತ ತೀರ್ಮಾನಕ್ಕೆ ಬಂದಿದ್ದಿ. ಆರ್ಟಿಫಿಷಿಯಲ್ ಆಂಟರ್ಪ್ರಿನರ್ ಆಗ್ಬೇಕಂತ. ಎಸ್, ಒಳ್ಳೇದು. ಎಸ್, ಇದು ನಿನ್ನ ಅಮ್ಮನ ಹತ್ರ ಕೇಳುವ. ಮೇಡಮ್, ಏನು ನಿಮ್ಮ ಕನಸೇನು? ಸಾರ್ಥಕ್ ಕುಮಾರ್ ಏನಾಗಬೇಕಂತ, ಅಥವಾ ಎಸ್ ಅವನ ಇಚ್ಛೆಯ ಪ್ರಕಾರ, ಅವನ ಆಸಕ್ತಿಯ ಪ್ರಕಾರ ಮುಂದಕ್ಕೆ ಹೋಗಲಿ ಅಂತವೋ, ಅಥವಾ ಏನು? ಎಸ್, ನಿಮ್ಮ ಕನಸೇನು? ನನ್ನ ಕನಸು, ನಾನು ಅವನು ಹೈಸ್ಕೂಲಲ್ಲಿ ಟೀಚರ್ನವ್ರ ಹತ್ರ, ಪ್ರಿನ್ಸಿಪಲ್ ಹತ್ರ ಮಾತಾಡುವಾಗ ಹೇಳ್ತಿದ್ದೆ, ಯಾವುದೇ ಕ್ಷೇತ್ರದಲ್ಲಿ ಆದರೂ ಚಿಂತೆ ಇಲ್ಲ, ಅವನು ಇಂಟೆಲಿಜೆಂಟ್ ಇದ್ದಾನೆ, ಅವನು ಒಂದು ದೊಡ್ಡ ವ್ಯಕ್ತಿಯಾಗಿ ಹೆಸರು ಪಡೆದು ನಮ್ಮ ಭಾರತ ದೇಶಕ್ಕೆ, ನಮ್ಮ ದೇಶಕ್ಕೆ ಉಪಕಾರವಾಗುವಂಥ ವಿಚಾರಗಳನ್ನು ಮಾಡಿ ಬರಬೇಕು. ಅದಕ್ಕೆ ನನ್ನ ಪ್ರೋತ್ಸಾಹ ಇದೆ. ಮನೋಭಾವ ಒಂದು ತಾಯಿಯದು, ಇದಕ್ಕಿಂತ ದೊಡ್ಡ ಮನಸ್ಸು. ಎಸ್, ನನ್ನ ದೇಶಕ್ಕೆ ಕೀರ್ತಿ ತರುವ ಕೆಲಸ ಮಾಡಬೇಕು ನನ್ನ ಮಗ ಅಂತ. ಅಲ್ಲ, ಈಗ ರೈತರ ವಿಚಾರ ಈಗ ಕಂಡು ಹಿಡಿದ, ಬಟ್ ಇದು ಸತ್ಯ ಸರ್, ನನ್ನ ಬಾಯಲ್ಲಿ ಬಂದದ್ದು. ಒಬ್ಬ ಫಾರ್ಮರ್ ಆಗಿ ಆದರೂ ಚಿಂತೆ ಇಲ್ಲ, ಆ ಕ್ಷೇತ್ರದಲ್ಲಿ ಆದರೂ ಚಿಂತೆ ಇಲ್ಲ, ಯಾವುದೇ ಕ್ಷೇತ್ರ, ಇಂಥದ್ದೇ ಡಾಕ್ಟ್ರೇ ಆಗಬೇಕು, ಇಂಥದ್ದೇ ಆಗಬೇಕು. ನಾವು ಬಡಿದು ಯಾವತ್ತು ಅವನಿಗೆ ವಿದ್ಯಾಭ್ಯಾಸ ಮಾಡಿಸ್ಲಿಲ್ಲ, ಯಾಕೆ ಅವನು ಅದರಲ್ಲಿ ಭಾಳ ಇಂಟೆಲಿಜೆಂಟ್ ವಿದ್ಯೆಯಲ್ಲಿ, ನಾವು ಅದರ ಬಗ್ಗೆ ನಮಗೆ ಟೆನ್ಷನೇ ಇಲ್ಲ. ಆದರೆ ಯಾವುದೇ ಕ್ಷೇತ್ರದಲ್ಲಿ ಒಂದು ಹೆಸರು ತಾ ಮಗನೇ, ನೀನು ನಿನ್ನ ಮಗನ ತಾಯಿ ಯಾರು ಅಂತೇಳಿ ನೋಡ್ಲಿಕ್ಕೆ ಜನ ಬರಬೇಕು ಅಂತ, ಅದೊಂದು ನನ್ನ ಕನಸು ಸರ್. ಪ್ರೀತಿ ಕರ್ಕೇರ ಅವರು ಹೇಳಿಕೊಳ್ಬೇಕು ಒಂದು ದಿವಸ, ಎಸ್ ನಾನು ಸಾರ್ಥಕ್ನ ಅಮ್ಮ, ಅವನ ಸಾಧನೆಗಳು ಸಾರ್ಥಕ ಆಯ್ತು ಅಂತ. ಆದ್ರೆ 14ನೇ ವಯಸ್ಸಿಗೆ ಅದನ್ನ ಅವನು ಮಾಡಿ ತೋರಿಸಿದ, ಅದರಲ್ಲಿ ಆ ಕನಸು ಸಹ ನೆರವೇರಿತು. ಇಡೀ ದೇಶದ ಗಮನ ಸೆಳೆದಿದ್ದಾನೆ. ಪ್ರಧಾನಿಯವರೇ ತನ್ನ ಮಾತಿನಲ್ಲಿ, ಭಾಷಣದಲ್ಲಿ ಉಲ್ಲೇಖ ಮಾಡ್ತಾರೆ ಅಂತ ಹೇಳಿದ್ರೆ, ಸಾರ್ಥಕ್ ಕುಮಾರ್ ನಿನ್ನ ಸಾಧನೆ ಅದೇನೋ ಕಡಿಮೆ ಅಲ್ಲ, ಗ್ರೇಟ್, ನಿಜಕ್ಕೂ ಗ್ರೇಟ್. ಎಸ್, ಈಗ ನಾವು ಈ ಸಾಧನವನ್ನು ನೋಡಿದೆವು. ಒಂದು ಮಾಡೆಲ್,
ಎಸ್, ಇದನ್ನು ಮುಂದಕ್ಕೆ ಅಭಿವೃದ್ಧಿ ಪಡಿಸುವುದಾದರೆ ಯಾವ ರೀತಿ, ಏನೆಲ್ಲ ಆಗಬೇಕು, ಏನದು, ಏನು ಕಾನ್ಸೆಪ್ಟ್ಗಳಿದ್ದಾವೆ, ಅಥವಾ ಯಾರ ಜೊತೆಗಾದ್ರೂ ಮಾತಾಡಿದ್ಯಾ? ಎಸ್, ಇದು ಅಂತ ಇನ್ನೊಂದು ಆ್ಯಕ್ಚುಲಿ ನಾನು ಈಗ ಈ ಫಸ್ಟ್ ಪ್ರೋಟೋಟೈಪ್ ಡೆವಲಪ್ ಮಾಡಿ ಬೇರೆ ಬೇರೆ ಪ್ರೋಟೋಟೈಪ್ಸ್ ಡೆವಲಪ್ ಮಾಡೋಂತ ಇದ್ದೀನಿ. ಓಕೆ. ಯಾಕಂದರೆ ಈಗ ಅಗ್ರಿಕಲ್ಚರ್ ಒಂದೇ ಅಂದರೆ ಈಗ ಅಗ್ರಿಕಲ್ಚರ್ ಸಾಯಿಲ್ ಮೆಜರ್ಮೆಂಟ್ ಏನಿದೆ ಒಂದೇ ಇದು ರೋಬೋಟಿಂದ ಆಗುವಂಥದ್ದಲ್ಲ. ಯಾಕೆಂದರೆ ಅಗ್ರಿಕಲ್ಚರ್ ಇಸ್ ವೆರಿ ವಾಸ್ಟ್, ದೇರ್ ಇಸ್ ನೋ ಯೂನಿಫಾರ್ಮಿಟಿ. ಜನರಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಗ್ರಿಕಲ್ಚರನ್ನು. ಬೇರೆ ಬೇರೆ ಕಡೆ ಬೇರೆ ಬೇರೆ ಟೈಪ್ಸ್ ಇರ್ತದೆ, ಬೇರೆ ಬೇರೆ ಟ್ರೆಡಿಷನ್ಸ್ ಇರ್ತದೆ. ಪ್ರಾದೇಶಿಕವಾಗಿ ಮಣ್ಣಿನ ಗುಣಲಕ್ಷಣಗಳು ಬೇರೆ ಇರುತ್ತೆ, ಮಣ್ಣೇ ಬೇರೆ ಇರುತ್ತೆ. ನಾವು ನಮ್ಮ ಕರ್ನಾಟಕದಲ್ಲೇ ನೋಡದಿದ್ದರೆ ಘಟ್ಟದಿಂದ ಕೆಳಭಾಗದ ಮಣ್ಣೇ ಬೇರೆ, ಘಟ್ಟದ ಮೇಲ್ಬಡೆ ಭಾಗದ ಮಣ್ಣೇ ಬೇರೆ. ಎಸ್ ಎಸ್. ಸೊ ಅದೇ ಬೇರೆ ಬೇರೆ ಕಲ್ಚರ್ಸ್ ಇರ್ತದೆ, ಬೇರೆ ಬೇರೆ ಟ್ರೆಡಿಷನ್ಸ್ ಇರ್ತದೆ, ಅವರ ಕೆಲವು ಟ್ರೆಡಿಷನಲ್ ಮೆಥಡ್ಸ್ ಇರ್ತದೆ. ಟ್ರೆಡಿಷನಲ್, ಹೌದು. ಕೃಷಿಕರದು ಅವರದೇ ಆದ ಸಾಂಪ್ರದಾಯಿಕವಾದಂತ ಒಂದು ಜ್ಞಾನ ಪರಂಪರೆ ಕೃಷಿಕರಲ್ಲಿ. ಸೊ ಅದಕ್ಕೆಲ್ಲ ನೋಡಿ, ಆಕಾಶವನ್ನು ನೋಡಿ ಹೇಳ್ತಾರೆ. ಸೊ ಅದಕ್ಕೆಲ್ಲ ಟ್ಯಾಲಿ ಆಗೋಗೆ ಅದೊಂದು ಡೆವಲಪ್ಮೆಂಟ್ ಮಾಡ್ಬೇಕಂತ ಇದ್ದೀನಿ. ಸೊ ಬೇರೆ ಬೇರೆ ಪ್ರೋಟೋಟೈಪ್ಸ್ ಡೆವಲಪ್ ಮಾಡಿ ಅದಕ್ಕೆ ನಾನು ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಬೇಕಾಗ್ತದೆ. ಬೇರೆ ಬೇರೆ ರೈತರ ಹತ್ರ ಪರ್ಸನಲ್ ಹೋಗಿ ಟಾಕ್ ಮಾಡಬೇಕಾಗ್ತದೆ. ಮತ್ತೆ ಕೆಲವು ಫೀಲ್ಡಿಗೆ ಅಂದರೆ ಫೀಲ್ಡ್ ವರ್ಕ್ ಮಾಡಬೇಕಾಗ್ತದೆ. ಅಲ್ಲಿ ಹೋಗಿ ಅಂತ ಕೆಲವು ಅಂದರೆ ಟಚ್ ಇರಬೇಕಲ್ಲ ಫೀಲ್ಡ್ ಇದೆ ಅಂದರೆ ನಿಜವಾಗಿ ಮಣ್ಣಿಗೆ ಅಂತ. ಈಗ ನನಗೆ ಈಗ ಮಾಡ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಈಗ ನನ್ನ ಎಜುಕೇಷನ್ ನಡೀತಾ ಇದೆ. ಸೆಕೆಂಡ್ PUC ಆಗೋವರೆಗೂ ನಾನೀಗ ಕಾಲೇಜಿಗೆ ಕಮಿಟ್ ಆಗಬೇಕು. ಎಕ್ಸಾಮ್ ಸೀಸನ್ ಒಂದು ಹತ್ತಿರ ಆಗ್ತಾಯಿದೆ, ಅದಕ್ಕೆ ಫೋಕಸ್ ಮಾಡಬೇಕು. ಅದಕ್ಕೆ ಈಗ ಸದ್ಯಕ್ಕೆ ನನ್ನ ಇದು ರಿಸರ್ಚನ್ನು ಸ್ಥಗಿತ ಇಟ್ಟಿದ್ದೀನಿ. ಸೊ ಒನ್ಸ್ ಐ ಆಮ್ ಡನ್ ವಿತ್ ಆಲ್ ಮೈ ಸ್ಟಡೀಸ್, ಸೆಕೆಂಡ್ PUC ಏನು ಮುಗಿತದೆ ಅದಾದಮೇಲೆ ಐ ಕ್ಯಾನ್ ಪ್ರೊಸೀಡ್ ವಿತ್ ದಟ್ ಅಂತ ಹೇಳಿ. ಖಂಡಿತವಾಗಿ ಮಾಡು. ಈಗ ರೈತರು ಮಾತಾಡಿದವರು ಕೂಡ ಹೇಳಿದ್ರಲ್ಲ, ನಿನ್ನ ಇಂಥ ಒಂದು ಏನು ಸಾಧನದ ಪ್ರಯೋಜನ ತುಂಬಾ ನಮಗೆ ಬೇಕಾಗಿದೆ ಅಂತ. ಎಸ್, ಇದು ಸಾರ್ಥಕ್. ನಿಮ್ಮ ಜೊತೆಗೆ ಕೇಂದ್ರ ಸರ್ಕಾರದ ಏನು ಕೃಷಿ ಸಚಿವಾಲಯದ ಮಿನಿಸ್ಟ್ರಿಯ ಅಧಿಕಾರಿಗಳು ಮಾತನಾಡಿದ್ದಾರೆ, ರಾಜ್ಯ ಸರ್ಕಾರದ ಅಧಿಕಾರಿಗಳು ಮಾತಾಡಿದ್ದಾರೆ. ಏನು ಹೇಳಿದ್ರು, ಏನು ಅಭಿಪ್ರಾಯವನ್ನು ಹಂಚಿಕೊಂಡ್ರು ನಿಮ್ಮ ಜೊತೆಗೆ? ನಾನು ಅಂತ ಈ ಅಗ್ರಿಕಲ್ಚರ್ ಜಾಯಿಂಟ್ ಡೈರೆಕ್ಟರ್ ಡಿಸ್ಟ್ರಿಕ್ಟ್ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟ್ ಹತ್ರ ಅವ್ರ ಹತ್ರ ಮಾತಾಡಿದ್ರು, ಸೀತಾ ಮೇಡಮ್ ಅಂತೇಳಿ. ಅವ್ರ ಹತ್ರ ಮಾತಾಡ್ತಾ ಇರುವಾಗ ಅವರು ಒಂದೇ ಹೇಳಿದ್ರು, ಇದನ್ನೇ ಈ ಪಾಯಿಂಟನ್ನು ಹೇಳಿದರು, ನೀನು ಯಾವುದೇ ಟೆಕ್ನಾಲಜಿಂತ ಅಗ್ರಿಕಲ್ಚರ್ ಕೆನಾಟ್ ಬಿ ಜನರಲೈಸ್ಡ್. ಸೊ ಈ ಅಗ್ರಿಬಾಟ್ ಅಂತ ಏನಿದೆ ಒಂದೇ ಟೆಕ್ನಾಲಜಿಯನ್ನು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡುವಂಥದ್ದು, ಅದು ಇಟ್ ವೋಂಟ್ ವರ್ಕ್. ಅದು ಒಂದು ಹೇಳಿದರು. ಇನ್ನೊಂದೇನೆಂದರೆ ಅದೇ ಸಾಯಿಲ್ ಸ್ಯಾಂಪಲ್ಸ್ ಅಂದರೆ ಯಾವ ರೀತಿ ಅವರ ಪ್ರೊಸೀಜರ್ಸನ್ನು ಅವರಿಗೆ ನನಗೆ ಸಾಯಿಲ್ ಲ್ಯಾಬಿಗೆ ವಿಸಿಟ್ ಮಾಡಲಿಕ್ಕೆ ಬಿಟ್ಟರು. ಇಲ್ಲಿ ದಕ್ಷಿಣ ಕನ್ನಡ ಸಾಯಿಲ್ ಲ್ಯಾಬ್ ಇದೆ, ಅಲ್ಲಿ ವಿಸಿಟ್ ಮಾಡಿ ಅಲ್ಲೆಲ್ಲ ಯಾವ ರೀತಿ ಮ್ಯಾನುವಲ್ ಟೆಸ್ಟಿಂಗ್ ಯಾವ ರೀತಿ ಮಾಡ್ತಾರೆ, ಅವರ ಪ್ರೊಸೀಜರ್ಸ್ ಏನು, ಕೆಮಿಕಲ್ ಪ್ರೊಸೀಜರ್ಸ್ ಏನು, ಅದೆಲ್ಲ ಕಲೀಲಿಕ್ಕೆ ಅವರ ಫೈಲ್ಸ್ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆಲ್ಲ ಅದೊಂದು ಪರ್ಮಿಷನ್ ಕೊಟ್ಟಿದ್ದಾರೆ ನನಗೆ. ಸೊ ಅದು ಸಹ ನಾನು ರಿಸರ್ಚ್ ಅಂದರೆ ಆ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಫರ್ದರ್ ರಿಸರ್ಚ್ ಅಂತ ಆ ಥರ. ಮತ್ತೆ ಅಂತ ಕೇಂದ್ರ ಸೆಂಟ್ರಲಿಂದ ಡೆಲ್ಲಿಯಿಂದ ಅಧಿಕಾರಿಗಳು ಯಾರಾದರೂ ಫೋನ್ ಮಾಡಿದ್ರಾ? ಹೌದು, ಅಂತ ಡೆಲ್ಲಿಯಿಂದ ಒಂದು IS ಪೊಸಿಷನ್ IS ಆಫೀಸರ್ ಅಗ್ರಿಕಲ್ಚರ್ ರಿಲೇಟೆಡ್ ಅವರು ಅಂತ ಕಾಲ್ ಮಾಡಿ ಫಸ್ಟ್ ಕಂಗ್ರ್ಯಾಚುಲೇಟ್ ಮಾಡಿದರು ಈ ಥರ ಐಡಿಯಾವನ್ನು ಪುಟ್ ಫಾರ್ವರ್ಡ್ ಮಾಡಿದ್ದಕ್ಕೆ. ಮತ್ತು ಅಂದರೆ ಅವರಿಗೆ ಡೈರೆಕ್ಟ್ ನಾನು ಸಂಪರ್ಕ ಮಾಡುವಾಗ ಅವರೊಂದು ಇದು ಕೊಟ್ಟಿದ್ದಾರೆ ನನಗೆ. ಸೊ ಇಫ್ ಐ ವಾಂಟ್ ಎನಿ ನೀಡ್ಸ್ ಆರ್ ಇಫ್ ಐ ವಾಂಟ್ ಎನಿ ದಿಸ್ ಒನ್ ಹೆಲ್ಪ್ ರಿಗಾರ್ಡಿಂಗ್ ದ ಪ್ರಾಜೆಕ್ಟ್ ಐ ಕ್ಯಾನ್ ರೀಚ್ ಹಿಮ್. ಆಲ್ಸೋ ಈ ಆ್ಯಡ್ ಅಂದರೆ ನನಗೆ ಡಿಸ್ಟ್ರಿಕ್ಟ್ ಹತ್ರ ಅಂತ ಇದು ಕನೆಕ್ಷನ್ ಮಾಡಿ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನನಗೆ ಇವರು ಜಾಯಿಂಟ್ ಅಗ್ರಿಕಲ್ಚರ್ ಆಫೀಸರ್ ನನಗೆ ಕಮ್ಯುನಿಕೇಟ್ ಮಾಡಿದ್ರು. ಎಸ್, ಪ್ರಧಾನಿಯವರು ಮನ್ ಕಿ ಬಾತ್ ಅಲ್ಲಿ ನಿನ್ನ ಮಾತನ್ನು, ನಿನ್ನ ಸಾಧನೆಯನ್ನು, ನಿನ್ನ ಸಾಧನವನ್ನು ಉಲ್ಲೇಖಿಸಿದಾಗ ಹೇಗೆ ಅನಿಸುತ್ತೆ ನನಗೆ? ನಮಗೆ ಮಂಗಳೂರಿನಿಂದ ಫೋನ್ ಬಂತು ಒಂದು ದಿನ ಬೆಳಗ್ಗೆ ಮುಂಜಾನೆ, ಇಲ್ಲಿಯ ಜಾಯಿಂಟ್ ಡೈರೆಕ್ಟರ್ನಿಂದ. ಅವರು ಕಾಂಗ್ರ್ಯಾಚುಲೇಷನ್ ಹೇಳಿದರು. ನಮ್ಮ ಡಿಸ್ಟಿಕಲ್ಲಿ ಎಷ್ಟು ಹೆಸರು ಮಾಡಿದ ಹುಡುಗ ಇದ್ದಾನೆ ಅಂದರೆ ನಾವು ಕಾಂಗ್ರಾಟ್ಸ್ ಅಂತ. ನಮಗೆ ಏನಂತ ಅರ್ಥ ಆಗಲಿಲ್ಲ. ಮತ್ತೆ ಅವ್ರು ಹೇಳಿದರು, ನಿಮಗೆ ಡೆಲ್ಲಿಯಿಂದ ಫೋನ್ ಬರ್ಬೋದು, ಸರಿಯಾಗಿ ನೀವು ಉತ್ತರಿಸಿ ಅಂತ. ಆಮೇಲೆ ಡೆಲ್ಲಿಯಿಂದ ಕಾಲ್ ಬಂತು, ಅವರು ವಾಟ್ಸಪ್ ನಂಬರೆಲ್ಲ ಹಂಚಿದ್ರು ಇವನ ಹತ್ರ. ಅವ್ರಿಗೆ ತುಂಬ ಸಂತೋಷ ಆಯಿತು. ಅವರೇ ಹೇಳಿದರು, ನಮಗೆ ಮನ್ ಕಿ ಬಾತಲ್ಲಿ ಬಂದಿದೆ, ನಿಮಗೆ ಗೊತ್ತಿಲ್ವಾ ಅಂತೇಳಿ. ನಮಗೆ ತುಂಬ ಸಂತೋಷ ಆಯಿತು ನಿಜವಾಗಿ. ಮತ್ತು ಇಲ್ಲಿ ಮತ್ತೆ ಕರ್ನಾಟಕ ಸ್ಟೇಟ್ನಿಂದ ಬಂತು, ರೆಡ್ಡಿ ಅಂತೇಳಿ ಬ್ಯಾಂಗ್ಳೂರ್ನಿಂದ. ಅವರು ಸಹ ವಾಟ್ಸಪ್ ನಂಬರೆಲ್ಲ ಹಂಚಿಕೊಂಡ್ರು, ನೀನು ಏನಿದ್ದರೂ ನಮ್ಮ ಹತ್ರ ನೀನು ಸಂಪರ್ಕ ಇಡಬೇಕು ಅಂತೇಳಿ. ಅದೊಂದು ನಿಜವಾಗಿ ರಿಜಾಯ್ಸ್. ತುಂಬಾ ಖುಷಿಯಾಗಿದೆ, ಏನು ಮಾತಾಡೋದು ಅಂತಲೇ ಗೊತ್ತಾಗೋದಿಲ್ಲ ಅಲ್ವಾ ಸಾರ್ಥಕ್? ಹೌದು ಸರ್. ಎಸ್ ಮೇಡಮ್, ಎಸ್ ಮುಂದುವರಿಸಿ. ಮತ್ತೆ ಮಾನ್ಯ ಕಾವಂದರು ವೀರೇಂದ್ರ ಹೆಗ್ಡೆ ಅವರ ಹತ್ತಿರ ಹೋಗಿದ್ದೆವು. ಅವರು ನೋಡಿಯೇ ಗುರುತು ಹಿಡಿದರು. ನಿನ್ನ ಬಗ್ಗೆ ನಾನು ತುಂಬ ನೋಡಿದ್ದೇನೆ ಪೇಪರ್ನಲ್ಲಿ, ಟಿವಿಯಲ್ಲೆಲ್ಲ. ಮಗನೇ, ನಿಂಗೆ ಏನು ಬೇಕು ಕೇಳಬೇಕು ನೀನು ಅಂದರು. ನಮಗೆ ಅದು ಕೊಡುವುದಲ್ಲ, ಅವರ ಮಾತು ಕೇಳಿದ್ದೇ ತುಂಬ ನಮಗೆ ಸಂತೋಷ ಆಯಿತು. ಏನಿದ್ದರೂ ನೀನು ನಮ್ಮ ಹತ್ರ ಕಾಂಟ್ಯಾಕ್ಟ್ ಇಡು ಅಂತ ನಂಬರ್ ಒಂದು ಕೊಟ್ಟುಬಿಟ್ರು. ಇಂಥವ್ರ ಹತ್ರ ನೀನು ಕಾಂಟ್ಯಾಕ್ಟ್ ಇಡು, ನಿಂಗೆ ಏನು ಸಹಾಯ ಬೇಕಿದ್ರೂ ನಾವು ಮಾಡ್ತೇವೆ ಅಂತೇಳಿ. ನಮಗೆ ತುಂಬ ಹೆಮ್ಮೆ ಆಗ್ತದೆ ನಿನ್ನನ್ನು ನೋಡಲಿಕ್ಕೆ ಅಂತ. ಇದೆಲ್ಲ ಒಂದು ಖುಷಿಯ ಕ್ಷಣಗಳು ನಮ್ಮ ಜೀವನದಲ್ಲಿ.
ಸಾರ್ಥಕ್, ನಿನ್ನ ಕಾಲೇಜ್ ಮೇಟ್ಸ್, ಸ್ಕೂಲ್ ಮೇಟ್ಸ್ ಎಲ್ಲ ಏನ್ ಹೇಳ್ತಾರೆ? ಅವರದ್ದು ಪ್ರೋತ್ಸಾಹ ತುಂಬಾ ಇದೆ ನಂಗೆ. ಅವರಿಂದ ಸಹ ಕೆಲವು ಸರಿ ನಂಗೆ ಇನ್ಪುಟ್ ಸಿಗ್ತದೆ. ನಾನು ಅವ್ರ ಹತ್ರ ಮಾತಾಡ್ತಾ ಇರುವಾಗ ಅವರದ್ದು ಕೆಲವು ಚಿಕ್ಕ ಚಿಕ್ಕ ಪುಟ್ಟ ಐಡಿಯಾ ಇರ್ತದೆ, ಅದನ್ನು ಕಲೆಕ್ಟ್ ಮಾಡಿ ಕೆಲವು ಸರಿ ನಾನು ಅದನ್ನು ಯೂಸ್ ಮಾಡ್ಲಿಕ್ಕಿದೆ, ಟ್ರೈ ಮಾಡ್ಲಿಕ್ಕಿದೆ. ಸೊ ಅವರದ್ದು ಸಹ ಪ್ರೋತ್ಸಾಹ ತುಂಬಾ ಇದೆ, ಸೊ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಹೀಗೆ ಪ್ರಾಜೆಕ್ಟ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತಾ ಇರುವಾಗ ಅವರದ್ದು ಸಹ ಕೆಲವು ಇನ್ಪುಟ್ ಎಲ್ಲ ಸಿಗ್ತದೆ. ಅದನ್ನು ಈಗ ನೀನು ಮಾಡಿದಂತ ಈ ಅಗ್ರಿಬೋಟ್ಗೆ ಅದಕ್ಕೆ ಬೇಕಾದಂತ ಏನು ಮಿಷನರಿಗಳು ಅಥವಾ ಇಕ್ವಿಪ್ಮೆಂಟ್ಸ್, ಸಾಧನಗಳು, ಇದನ್ನೆಲ್ಲ ಎಲ್ಲಿಂದ ನೀನು ಜೋಡಿಸಿದೆ, ಹೇಗೆ? ಅದು ಎಂತ ಎಲೆಕ್ಟ್ರಾನಿಕ್ಸ್ ಕಾಂಪೊನೆಂಟ್ಸ್ ಅಂದ್ರೆ ಈಗ ನಮ್ಮ ಇದು ಸೆಂಟ್ರಲ್ ಮಾರ್ಕೆಟ್ ಇಂದ ಪರ್ಲ್ ಎಲೆಕ್ಟ್ರಾನಿಕ್ಸ್ ಅಂತ ಇದೆ, ಅಲ್ಲಿ ನಾನು ರೆಗ್ಯುಲರ್ ಕಸ್ಟಮರ್. ಅಲ್ಲಿ ಹೋಗಿ ಅಂತ ಅಲ್ಲಿಂದ ಕಲೆಕ್ಟ್ ಮಾಡೋದು ಚಿಕ್ಕ ಚಿಕ್ಕ ಪಾರ್ಟ್ಸ್ ಎಲ್ಲ. ಮನೋ ರೇಡಿಯೋಸ್ ಇದೆ, ಹೌದು. ಮತ್ತೆ ಎಂತ ಇದ್ರ ಬಗ್ಗೆ ಕಲಿಕೆ ಮಾಡ್ಲಿಕ್ಕೆ ಅಂತ ಅಂದ್ರೆ ನಾನು ಸಹ್ಯಾದ್ರಿ ಡಿಟಿ ಲ್ಯಾಬ್ಸಿಗೆ ಹೋಗ್ತಿದ್ದೆ. ಸಹ್ಯಾದ್ರಿ ಲ್ಯಾಬ್ಸ್, ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್. ಹೌದು ಹೌದು, ಅಡ್ಯಾರ್ನ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್. ಅಲ್ಲಿ ಅಂತ ಈಗ ನನ್ನಂತ ಯುವ ಪ್ರತಿಭೆಗೆ ಅಂತ ಕಲಿಸ್ತಾರೆ, ಯಾವ ರೀತಿ ಅಂತ ಈ ತರ ಟೆಕ್ನಾಲಜಿ ರಿಲೇಟೆಡ್ ಸ್ಟಫ್ಸ್ ಅನ್ನು ಕಲಿಸ್ತಾರೆ. ಸೊ ಅಲ್ಲಿ ಹೋಗಿ ನಾನು ಒಂದು 3 ವರ್ಷ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿ ಅಂತ ಯಾವ ಅವರದೆಲ್ಲ ವರ್ಕ್ಶಾಪ್ಸ್ ಎಲ್ಲ ಅಟೆಂಡ್ ಮಾಡಿ, ಕ್ಯಾಂಪ್ಸ್ಗಳು ಅಟೆಂಡ್ ಮಾಡಿ ಅವರಿಂದ ಕೆಲವು ಇದನ್ನು ಕಲಿತೆ. ಮತ್ತೆ ಆ ಇದು ನಾಲೆಜ್ PUC ಮುಗಿಸುವ ಮೊದಲೇ ನೀನು ಇಂಜಿನಿಯರಿಂಗ್ ಕಾಲೇಜಿಗೆ ಹೋದೆ. ಹೌದು. ಅಲ್ಲಿ 3 ಸಲ ಸನ್ಮಾನ ಆಯ್ತು. ಅಲ್ಲಿ ಜಾನ್ಸನ್ ಟೆಲ್ಲಿಸ್ ಅಂತ ಹೇಳಿ ಇದ್ದಾರೆ, ಅವರು ಬಹಳ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಭಂಡಾರಿ ಇದನ್ನು ನಾವು ಮರೀಲಿಕ್ಕೆ. ಹೌದು, ಅವರು ಇಷ್ಟು ಯಾವ ಮಕ್ಕಳು ಸಹ 24 ಅವರ್ಸ್ ಆ ಲ್ಯಾಬ್ ಓಪನ್ ಇರ್ತದೆ, ಯಾವ ಮಕ್ಕಳು ಸಹ ಹೋಗಿ ಅಲ್ಲಿ ಏನನ್ನು ಕಲಿಬಹುದು. 3 ವರ್ಷ ಅಂದರೆ ಅವನು ಶಾಲೆ ಕಲಿಯದೆ ಓದೋದಲ್ಲ, ಅಲ್ಲಿ ಅವನ ಸ್ಕೂಲ್ ಆಗಿ ನಾವು ಅಲ್ಲಿ ಬಸ್ಸಿನಲ್ಲಿ ಹೋಗಿ ಟ್ಯಾಕ್ಸಿಯಲ್ಲಿ ಹೋಗಿ ಅವನ ಟೈಮನ್ನಲ್ಲಿ ತುಂಬ ಕೊಟ್ಟಿದ್ದಾನೆ. ಅವನ ಬಾಲ್ಯವನ್ನು ಹೆಚ್ಚಾಗಿ ಇಂಥ ವಿಚಾರದಲ್ಲಿ ಅವನು ಕಳೆದಿದ್ದಾನೆ. ಇಂಜಿನಿಯರಿಂಗ್ ಕಾಲೇಜಿನ ಕೊಡುಗೆ ಕೂಡ ದೊಡ್ಡದು, ಖಂಡಿತವಾಗಿ. ಅಲ್ಲಿ ನಿನಗೆ ಎಲ್ಲಾ ರೀತಿಯ ಪ್ರೋತ್ಸಾಹ ಮತ್ತೆ ನಿನಗೆ ಬೇಕಾದಾಗೆ ಕೆಲಸ ಮಾಡ್ಲಿಕ್ಕೆ ಒಂದು ಅವಕಾಶ, ಸ್ಪೇಸ್ ಸಿಕ್ಕಿದೆ. ವರ್ಕ್ ಸ್ಪೇಸ್ ಸಿಕ್ಕಿದೆ. ಮೇಡಮ್, ನೀವು ಹೇಳಿದ್ರೆ ದೊಡ್ಡ ಜನ ಆಗಬೇಕು ಅಂದ್ರೆ ಒಳ್ಳೆಯ ಸಾಧಕ ಆಗಬೇಕು ಅಂತ. ಈಗ ಒಂದು ಹಂತದಲ್ಲಿ ಒಬ್ಬ ಸಾಧಕನಾಗುವ ಎಲ್ಲ ಲಕ್ಷಣವನ್ನು ತೋರಿಸಿದ್ದಾನೆ. ಎಸ್, ಈ ಕ್ಷಣದಲ್ಲಿ ನಿಮ್ಮ 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 ಅಭಿಪ್ರಾಯ, ನಿಮ್ಮ ಮಗನ ಸಾಗ್ತಾ ಇರುವ ಆದಿ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಅವನು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಮಾಡ್ತಾ ಇದ್ದಾನೆ. ಸೊ ಅದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಈ ಕೊರೋನಾ ನಿಮಿತ್ತದಿಂದ. ಜಿ ಮೇನ್, ಜಿ ಅಡ್ವಾನ್ಸ್ ಅವನು ಕಟ್ಟುತ್ತಾ ಇದ್ದಾನೆ, ಅದು ಸ್ವಲ್ಪ ಡಿಸ್ಟರ್ಬ್ ಆಗ್ತಾ ಇದೆ ಅವನಿಗೆ. ಅದೊಂದು ಸಾಧನೆ. ಅದು IIT ಇಲ್ಲ NITಗೆ ಅವನು ಪ್ರವೇಶ ಆಗಬೇಕು ಅಂತ ಒಂದು ಕನಸಿದೆ ನನ್ನದು. ಅಲ್ಲಿ ಹೋದರೆ ಅವನ ಈ ಎಲ್ಲ ವಿಚಾರಗಳಿಗೆ ತುಂಬ ಫೌಂಡೇಶನ್ ಸಿಗ್ತದೆ, ಅವನಿಗೆ ತುಂಬ ಹೆಲ್ಪ್ ಸಿಗ್ತದೆ. ಮತ್ತು ಇನ್ನೂ ಹೇಳಬೇಕಂದರೆ ಈಗ ಅವರು ಬೆಳೆದ್ರಲ್ಲ, ಆಗ ಮಕ್ಕಳ ಒಂದು ಇದಿರುವಾಗ ಏನೋ ಇಂಥದೇ ಇರ್ಬೇಕಂತ ಈಗ ನಾನಾ ವಿಧದ ಯೋಚನೆಗಳು ಇರ್ತವೆ. ಯಾವುದಕ್ಕೂ ಒತ್ತಡ ಇಲ್ಲ, ಅವನು ಏನು ಮಾಡಿದರೂ ಅವನು ಪೆದ್ದ ಅಲ್ಲ, ಸಂತೋಷ ನಮಗೆ. ನೀನು ಏನು ಹೇಳಿಲ್ಲ ಅಮ್ಮನ ಬಗ್ಗೆ ಏನನ್ನು ಹೇಳಿಲ್ಲ ನೀನು. ಎಸ್, ಯಾವ ರೀತಿ ಪ್ರೋತ್ಸಾಹ, ಬೆಂಬಲ? ಅವರು ಹೇಳ್ಲಿಕ್ಕಾಗುದಿಲ್ಲ ಆ ಥರ. ಅಂದರೆ ಎಲ್ಲ ನಾನು ಏನು ಅಂತ ಎಂಕರೇಜ್ ಮಾಡ್ತಾ ಇರ್ತಾರೆ. ಏನೋ ಪ್ರಾಜೆಕ್ಟ್ ಏನೋ ತಂದರೆ ಯಾವ ರೀತಿ ಅದು ಮುಂದೆ ಹೋಗಬೇಕು, ಅದೆಲ್ಲ ಹೆಲ್ಪನ್ನು ನನ್ನ ಹಿಂದೆ ಇದ್ದಾರೆ. ನನಗೆ ಅಂದರೆ ಏನು ಕಮ್ಮಿ ಅನ್ನಿಸ್ಲಿಲ್ಲ, ಹೇಳಿದ್ದಕ್ಕಿಂತ ಜಾಸ್ತಿಯೇ ಕೊಟ್ಟಿದ್ದಾರೆ. ಹೇಳಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಮತ್ತು ಸಹಕಾರ ಕೊಟ್ಟಿದ್ದಾರೆ. ಗ್ರೇಟ್. ಅದಕ್ಕಿಂತ ದೊಡ್ಡ ಏನು ಕೊಡುಗೆ ತಾಯಿಗೆ ಬೇಕಾಗಿಲ್ಲ ಅಲ್ವಾ? ಮಗ ಎಷ್ಟಷ್ಟು ಪ್ರೀತಿಯಿಂದ, ಅಷ್ಟು ಕಾಳಜಿಯಿಂದ ನನ್ನನ್ನು ಎಲ್ಲ ರೀತಿಯಲ್ಲಿ ಚೆನ್ನಾಗಿ ನೋಡಿಕೊಂಡ್ರು ಅಂತ ಹೇಳಿದ್ದು. ಗ್ರೇಟ್. ನಾನು ಕೊನೆಯದಾಗಿ ಒಂದು ಸಂವಾದವನ್ನು ಸಮಾಪನ ಮಾಡುವಾಗ ಕೇಳುವಂಥದ್ದು, ನಿನ್ನ ಹಾಗೆ ಸಾವಿರಾರು ವಿದ್ಯಾರ್ಥಿಗಳಿರ್ತಾರೆ, ಆಶೆ, ವಿಷನ್ ಇಟ್ಕೊಂಡಿರುವವರು. ಅವರಿಗೆ ನೀನು ಏನನ್ನು ಹೇಳಲಿಕ್ಕೆ ಬಯಸ್ತಿ? ಹಾರ್ಡ್ ವರ್ಕ್ ಮೇಕ್ಸ್ ದ ಪ್ಲಾನ್ ವರ್ಕ್. ಹಾರ್ಡ್ ವರ್ಕ್, ಪರಿಶ್ರಮ ಪಡಬೇಕು, ಕಠಿಣವಾದ ಪರಿಶ್ರಮ ಬೇಕು. ಒಲ್ಲಿ ಹಾರ್ಡ್ ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ, ಸ್ಮಾರ್ಟ್ ವರ್ಕ್ ಸಹ ಮಾಡ್ಬೇಕು. ಯಾವ ರೀತಿ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಕೂಡ ಬೇಕು. ಎಸ್, ಎಕ್ಸಲೆಂಟ್. ಸೊ ಯಾವ ರೀತಿ ಅಂದ್ರೆ ಅವರಿಗೆ ಒಂದರಲ್ಲಿ ಆಸಕ್ತಿ ಇದ್ರೆ ಅದಕ್ಕೇನೆ ಫೋಕಸ್ ಆಗಿರ್ಬೇಕು. ಅವರಿಗೆ ಡೆಡಿಕೇಶನ್ ಇರಬೇಕು, ಫೋಕಸ್ ಇರಬೇಕು, ಕನ್ಸಿಸ್ಟೆನ್ಸಿ ಇರಬೇಕು, ಡಿಟರ್ಮಿನೇಷನ್ ಇರಬೇಕು. ಸೊ ಇಟ್ ವಿಲ್ ಬಿಕಮ್ ಪಾಸಿಬಲ್. ಬದ್ಧತೆ ಇರಬೇಕು. ಎಸ್. ನಿನ್ಗೆ ನಿನ್ನ ಈ ಎಲ್ಲ ಆಸಕ್ತಿ ಬದ್ಧತೆಗಳ ಜೊತೆಗೆ ಬೇರೆ ಏನು ಆಸಕ್ತಿಗಳು? ಸ್ವಿಮ್ಮಿಂಗ್ ಮಾಡ್ತೀನಿ, ಕ್ರಿಕೆಟ್ ಆಟ ಆಡ್ತೀನಿ, ಕ್ರಿಕೆಟ್, ಮತ್ತೆ ಡ್ರಾಯಿಂಗ್ ಮಾಡ್ತೀನಿ. ಎಸ್, ಗ್ರೇಟ್. ಎಸ್, ನಾನು ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಸಾರ್ಥಕ್,
ಬಂದದ್ದು ಸಾರ್ಥಕನೇ ಆಯಿತು ಮೇಡಮ್. ನಿಮಗೆ ಕೂಡ ಎಸ್ ಸಾರ್ಥಕ್ ಸೆಕೆಂಡ್ PU ವಿದ್ಯಾರ್ಥಿ ಇನ್ನೂ ಕೂಡ ದೊಡ್ಡ ಕನಸನ್ನು ಕಟ್ಟಿಕೊಂಡಿದ್ದಾನೆ, ದೊಡ್ಡ ಕಲ್ಪನೆಗಳು ಆತನಲ್ಲಿದ್ದಾವೆ. ಎಸ್ ಈ ಒಂದು ಸಣ್ಣ ವಯಸ್ಸಿನಲ್ಲೇ ನನಗೆ ಗ್ರಾಮೀಣ ಭಾರತದ ಅಂದರೆ ಭಾರತದ ಗ್ರಾಮೀಣ ಜನರಿಗೆ, ನಮ್ಮ ದೇಶದ ಗ್ರಾಮೀಣ ಜನರಿಗೆ ಅಥವಾ ರೈತರಿಗೆ, ಕೃಷಿಕರಿಗೆ ಏನಾದರೂ ಒಂದು ಒಳ್ಳೆಯ ಸಾಧನವನ್ನು ಅಥವಾ ಒಂದು ಒಳ್ಳೆಯ ಸಂಶೋಧನೆ ಮೂಲಕ ಪ್ರಯೋಜನವನ್ನು ಮಾಡಿಕೊಡಬೇಕು ಅನ್ನೋದು ನನ್ನ ಉದ್ದೇಶ. ಆ ಕಾರಣಕ್ಕಾಗಿ ನಾನು ಈ ರೀತಿಯ ಒಂದು ಯಂತ್ರವನ್ನು ಶೋಧನೆ ಮಾಡಿದ್ದೇನೆ. ಎಸ್ ಅದು ಇನ್ನು ದೊಡ್ಡ ಮಟ್ಟದಲ್ಲಿ ಡೆವಲಪ್ ಆಗಬೇಕು. ಇದೊಂದು ಮಾದರಿ ಸದ್ಯಕ್ಕೆ, ಅದಕ್ಕೆ ಒಳ್ಳೆಯ ರೀತಿಯ ಪ್ರೋತ್ಸಾಹ ಸಿಕ್ಕಿದೆ. ಬಟ್ ಅದು ಮುಂದೆ ನನ್ನ ವಿದ್ಯಾಭ್ಯಾಸದ ಮುಂದಿನ ಹಾದಿಗಳಲ್ಲಿ ಅದಕ್ಕೆ ನಾನು ಡೆವಲಪ್ ಮಾಡಲಿಕ್ಕೆ ಬೇಕಾದ ಎಲ್ಲ ಏನು ಆಲೋಚನೆ ಕೆಲಸಗಳನ್ನು ಮಾಡ್ತೇನೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ದಾನೆ. ನಾನು ಸಾರ್ಥಕ್ ನಿನ್ನ ಎಲ್ಲ ಭವಿಷ್ಯದ ಯೋಜನೆಗಳು ಯಶಸ್ವಿಯಾಗಲಿ. ಈ ಒಂದು ಕಾರ್ಯಕ್ರಮ ನೋಡ್ತಾ ಇರುವಂಥ ಸಾವಿರಾರು ಲಕ್ಷಾಂತರ ಮಂದಿಯ ಹಾರೈಕೆ ನಿನ್ನ ಮೇಲಿದೆ. ಮಾತಾಡಿದ ಇಬ್ಬರು ರೈತರು ಕೂಡ ಹೇಳಿದರು. ಎಸ್ ಸ್ಟುಡಿಯೋಕ್ಕೆ ಬಂದದಕ್ಕಾಗಿ ನಾನು ಮತ್ತೊಮ್ಮೆ ನಿನಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಎಸ್ ಅದೇ ರೀತಿ ಮೇಡಮ್ ಪ್ರೀತಿ ಕರ್ಕೇರ್ ಅವರೇ, ನಿಮ್ಮ ಸಾಮಾಜಿಕ ಎಲ್ಲ ಕಾರ್ಯಕ್ರಮ ಚಟುವಟಿಕೆ ನಡುವೆ ಮಗನನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಿರಿ. ಅದಕ್ಕೆ ನಾನು ಸಮಸ್ತ ವೀಕ್ಷಕರ ಪರವಾಗಿ ಕೂಡ ಅಭಿನಂದನೆ ಸಲ್ಲಿಸಿ ಈ ದಿವಸ ಈ ಒಂದು ಸಂವಾದಕ್ಕೆ ಬಂದದಕ್ಕಾಗಿ ನಾನು ಮತ್ತೊಮ್ಮೆ ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಿದ್ದೇನೆ. ಎಸ್ ಸಾರ್ಥಕ್ ಮಾಡಿದಂಥ ಆತನ ಈ ಒಂದು ಅನ್ವೇಷಣೆ ಈ ಕಾರ್ಯಕ್ರಮ ನೋಡ್ತಾ ಇರುವಂಥ ಸಾವಿರಾರು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬೇಕು. ಸಾರ್ಥಕ್ ಹೇಳಿದ ಒಂದು ಮಾತಿದೆ ಅಲ್ವಾ, ತುಂಬ ಕಠಿಣವಾದ ಶ್ರಮ, ಏನು ಹಾರ್ಡ್ ವರ್ಕ್ ಮತ್ತು ಸ್ಮಾರ್ಟ್ ವರ್ಕ್ ಬೇಕು ಅನ್ನುವಂಥದ್ದು. ಎಸ್ ನಿಮ್ಮ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಕೂಡ ಸಾರ್ಥಕನ ಒಂದು ಸಾಧನೆಯನ್ನು ತೋರಿಸಿ ಆತ ಪ್ರೇರಣೆ ಆಗಲಿ. ರಾಷ್ಟ್ರ ಮಟ್ಟದಲ್ಲಿ ಕೇವಲ PUCಯಲ್ಲಿರುವಾಗಲೇ ಗುರುತಿಸಲ್ಪಟ್ಟ ವಿದ್ಯಾರ್ಥಿ, ನಮ್ಮ ಜಿಲ್ಲೆವ, ನಮ್ಮ ಊರಿನವ, ನಮ್ಮ ಮಂಗಳೂರಿನವ. ಎಸ್ ನಾನು ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.